ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ವೈಷ್ಣವ ಸದಾಚಾರ ತರಗತಿ ಇಸ್ಕಾನ್ ಮಂಗಳೂರು ಅವರಿಂದ ಆಯೋಜಿಸಲಾಗಿದ್ದ ಈ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ವೈಷ್ಣವ ಸದಾ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ವೈಷ್ಣವ ಸದಾಚಾರ ತರಗತಿಯನ್ನು ನಾವು ಮುಂದುವರಿಸೋಣ. ಹರೇ ಕೃಷ್ಣ. ಈ ಕಳೆದ 2 ದಿನಗಳಲ್ಲಿ ನಾವು ವೈಷ್ಣವ ಗೀತೆ, ವೈಷ್ಣವರ ಆ ಹಾಡುಗಳು, ಭಗವಂತನ ಒಂದು ಆರಾಧನೆಯಲ್ಲಿ ಉಪಯೋಗಿಸ್ತಕ್ಕಂಥ ಹಾಡುಗಳು, ಪ್ರಸಾದ ಸೇವನೆಯಲ್ಲಿ ಹೇಗೆ ಭೋಗ ಮಂತ್ರಗಳು, ಅದನ್ನೆಲ್ಲ ನಾವು ನೋಡಿದ್ದೇವೆ. ಇವತ್ತು ವೈಷ್ಣವ ಸದಾಚಾರ. ಹರೇ ಕೃಷ್ಣ. ಈಗ ವೈಷ್ಣವ ಸದಾಚಾರ, ಈಗ ನನ್ನ ಹತ್ರ ಇರೋದು ಇಂಗ್ಲಿಷ್ ಇದರಲ್ಲಿ ಇದೆ. ಅದನ್ನು ನಾನು ಕನ್ನಡದಲ್ಲಿ ಆದಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹರೇ ಕೃಷ್ಣ. ವೈಷ್ಣವ ಸದಾಚಾರ. ಈಗ ವೈಷ್ಣವ ಸದಾಚಾರ ಅಂದರೆ ಏನು, ಯಾವುದನ್ನು ನಾವು ಮಾಡಬೇಕು, ಯಾವುದನ್ನು ನಾವು ಅಂದರೆ ಮಾಡಬಾರದು, ಸೊ ಯಾವುದು ಈ ಸಮಾಜದಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು, ಇದನ್ನ ಸದಾಚಾರ, ಎಟಿಕ್ವೇಟ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ವೈಷ್ಣವ ಎಟಿಕ್ವೇಟ್. ಸೊ ಅದರಿಂದ ಈ ಒಂದು ನಾವು ಸಮಾಜದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅಂತ ತಿಳ್ಕೊಳ್ಳೋದು ಇದು ವೈಷ್ಣವ ಸದಾಚಾರ. ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಈಗ ನಮಗೆ ಒಂದು ಪ್ರಶ್ನೆ ಬರುತ್ತೆ,
ಅಂದರೆ ನೈತಿಕತೆಗೂ ಮತ್ತು ಸದಾಚಾರಕ್ಕೂ ಏನು ವ್ಯತ್ಯಾಸ? ಯಾರಾದರೂ ಹೇಳ್ತೀರಾ? ಹರೇ ಕೃಷ್ಣ, ನೈತಿಕತೆಗೂ ಮತ್ತು ಸದಾಚಾರಕ್ಕೂ ಏನು ವ್ಯತ್ಯಾಸ? ಹರೇ ಕೃಷ್ಣ. ಯಾರಾದರೂ ಹೇಳ ಬಯಸಿದವರು ಕೈ ಎತ್ತಬಹುದು. ಹರೇ ಕೃಷ್ಣ. ಕೇಳಿಸ್ತಾ ಉಂಟಾ? ಕೇಳಿಸ್ತುಂಟು ಮಾತಾಜಿ. ಓಕೆ, ಹರೇ ಕೃಷ್ಣ. ನೈತಿಕತೆ ಅಂತಂದ್ರೆ ಮೊರಾಲಿಟಿ ಅಂತಂದ್ರೆ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅದನ್ನು ತಿಳ್ಕೊಳ್ಳೋದು ಮತ್ತೆ ಅದನ್ನ ನಿರ್ಧರಿಸಿಕೊಂಡು ನಾವು ನಡೆಯೋದು. ಆದರೆ ಇಲ್ಲಿ ಈ ನೈತಿಕತೆ ಹೇಳ್ತಕ್ಕಂಥದ್ದು ಅದು ಬದಲಾಗ್ತಾ ಇರುತ್ತೆ, ಯಾಕಂದ್ರೆ ಸೊಸೈಟಿ ಅದನ್ನ ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ಈ ಸೊಸೈಟಿ ಅಂದರೆ ಸಮಾಜ ಅಲ್ಲಿ ಮಾರಲ್ ಸ್ಟ್ಯಾಂಡರ್ಡ್ಸ್ ಅಥವಾ ನೈತಿಕ ಒಂದು ತತ್ವಗಳನ್ನು ಸಮಾಜ ನಿರ್ಧರಿಸೋದ್ರಿಂದ ಇವತ್ತು ನೈತಿಕತೆ ಏನಿದೆ ಇನ್ನೊಂದು 10 ವರ್ಷದ ಮೇಲೆ ಅದು ನೈತಿಕತೆ ಬದಲಾಗಬಹುದು. ಹಾಗಾದರೆ ವೈಷ್ಣವ ಸದಾಚಾರಕ್ಕೆ ಹಾಗಾದರೆ ಏನು? ಇಲ್ಲಿ ವೈಷ್ಣವ ಈ ಸದಾಚಾರ ನೈತಿಕತೆಗೆ ಅಂತೆ ಅಲ್ಲ. ಅಂದರೆ ಅಲ್ಲಿ ಜನರ ಅಭಿಪ್ರಾಯದ ಮೇಲೆ ಈ ಒಂದು ವೈಷ್ಣವ ಸದಾಚಾರ ಅದರ ಮೇಲೆ ನಿರ್ಧಾರಿತ ಆಗಿಲ್ಲ. ಹಾಗಾಗಿ ವೈಷ್ಣವ ಸದಾಚಾರ ಬದಲಾಗುವುದೇ ಇಲ್ಲ. ಆದರೆ ವೈಷ್ಣವ ಸದಾಚಾರ ಯಾವುದರ ಮೇಲೆ ನಿರ್ಧರಿತವಾಗಿದೆ? ಈಗ ಭಗವಂತ ಒಬ್ಬ ವ್ಯಕ್ತಿ, ಪರ್ಸನ್, ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅಂತ. ಭಗವಂತ ದೇವೋತ್ತಮ ಪರಮಪುರುಷ ವ್ಯಕ್ತಿ ಮತ್ತು ಭಗವಂತ ಶಾಶ್ವತ. ಸೊ ಹಾಗಾಗಿದ್ರಿಂದ ಇದು ಭಗವಂತನ ಜೊತೆ ನಮ್ಮ ಮಾನವ ಜೀವನದ ಗುರಿ ಏನು ಅಂದರೆ ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ಬೆಳೆಸ್ಕೊಂಡು ನಾವು ಪ್ರೇಮಯುತ ಭಕ್ತಿ ಸೇವೆ ಮಾಡೋದು. ಇದು ಈ ತತ್ವವನ್ನು ಆಧರಿಸಿ ವೈಷ್ಣವ ಸದಾಚಾರ ಅದರ ಮೇಲೆ ಅದು ಅವಲಂಬಿತವಾಗಿ ವೈಷ್ಣವ ಸದಾಚಾರ ಇರುತ್ತದೆ. ಸೊ ಹಾಗಾಗಿ ಮಾನವ ಜೀವನದ ಗುರಿ ಏನು ಅಂತ ಇದನ್ನು ಸಾಧಿಸಲಿಕ್ಕೆ ಈ ಒಂದು ತತ್ವಗಳನ್ನು ನಾವು ಅರ್ಥ ಮಾಡಿಕೊಂಡು ಮಾನವ ಜೀವನದ ಗುರಿ ಸಾಧಿಸಲಿಕ್ಕೆ ಮತ್ತು ಆ ಭಗವಂತನ ಪಡ್ಕೊಳ್ಳಿಕ್ಕೆ ಅಥವಾ ಭಕ್ತಿ ಸೇವೆಯಲ್ಲಿ ಆಮೇಲೆ ನಿರತರಾಗಲಿಕ್ಕೆ ಸದಾ ಶಾಶ್ವತವಾದ ಒಂದು ಜೀವನವನ್ನು ಪಡ್ಕೊಂಡಾಗ ಅದನ್ನು ಅಲ್ಲಿ ಆ ಒಂದು ಸ್ಥಿತಿಗೆ ಹೋಗಲಿಕ್ಕೆ ಬೇಕಾಗಿದ್ದ ಎಲ್ಲವನ್ನು ಕೂಡ ನಮಗೆ ಭಗವಂತನೇ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಈ ವೈಷ್ಣವ ಸದಾಚಾರದ ತತ್ವಗಳು ಬದಲಾಗೋದೇ ಇಲ್ಲ. ಸೊ ಈಗ ಸಾವಿರಾರು ವರ್ಷಗಳಿಂದ ಈ ವೈಷ್ಣವ ತತ್ವಗಳು ಈಗಲೂ ಕೂಡ ಇದೆ. ಅಂದರೆ ಪುರಾತನ ಕಾಲದಲ್ಲಿ ಏನಿತ್ತು, ಮಧ್ಯಕಾಲದಲ್ಲಿ ಏನಿತ್ತು, ಹಾಗೆ ಈಗ ಆಧುನಿಕ ಇದರಲ್ಲಿ ಏನಿದೆ ಎಲ್ಲವೂ ಕೂಡ ವೈಷ್ಣವ ಸದಾಚಾರದಲ್ಲಿ ಅದೇ ಇರುತ್ತೆ. ಅಂದರೆ ಅದೇ ವೈಷ್ಣವ ಮಂತ್ರಗಳು, ಅದೇ ಪ್ರಾರ್ಥನೆಗಳು, ಅದೇ ವಿಧಿವಿಧಾನಗಳು, ಅದೇ ಅರ್ಚಾ ವಿಗ್ರಹಗಳು. ಇಲ್ಲಿ ಯಾವ ಕಾಲದಲ್ಲಿ ಇದು ಬದಲಾಗುವುದಿಲ್ಲ, ಇದು ಎಲ್ಲ ಕಾಲದಲ್ಲಿಯೂ ಅದೇ. ಸೊ ಹಾಗಾಗಿ ಅದೇ ತರಹ ಹೀಗೆ ಪ್ರಾರ್ಥನೆಗಳು, ಮಂತ್ರಗಳು, ವಿಧಿಗಳು ಮತ್ತು ಅರ್ಚಾ ವಿಗ್ರಹಗಳು ಹೇಗೆ ಬದಲಾಗೋದಿಲ್ಲ, ಹಾಗೆ ವೈಷ್ಣವರು ಒಬ್ಬರ ಮತ್ತೊಬ್ಬರ ಜೊತೆ ಹೇಗೆ ವ್ಯವಹರಿಸಬೇಕು ಈ ರೀತಿ ಕೂಡ ಬದಲಾಗಿಲ್ಲ. ಸಾವಿರಾರು ವರ್ಷಗಳು ಕಳೆದರೂ ಕೂಡ ಅದು ಬದಲಾಗುವುದಿಲ್ಲ. ಯಾಕೆ ಅಂತಂದರೆ ಇದು ಈ ವೈಷ್ಣವ ಸದಾಚಾರ ಅದು ಆಚರಣೆ ಅದು ಯಾವ ತತ್ವದ ಮೇಲೆ ಇದೆ ಅಂದರೆ ಭಗವಂತ ವ್ಯಕ್ತಿ, ಭಗವಂತ ಶಾಶ್ವತ, ಭಗವಂತನ ಜೊತೆ ನಾವು ಸಂಬಂಧವನ್ನು ಬೆಳೆಸಿಕೊಂಡು ಶಾಶ್ವತವಾಗಿ ಭಗವಂತನ ಲೋಕದಲ್ಲಿ ಸೇವೆಯಲ್ಲಿ ಇರಬೇಕು. ಸೊ ಈ ತತ್ವದ ಮೇಲೆ ಆಧಾರ ಆಗಿರೋದ್ರಿಂದ ಅಲ್ಲಿ ಬದಲಾವಣೆ ಹೇಳ್ತಕ್ಕಂಥದ್ದು ಇಲ್ಲ. ಸೊ ಹಾಗಾಗಿ ಈಗ ವೈಷ್ಣವ ಕೋಡ್ಸ್ ಅಂದರೆ ವೈಷ್ಣವರ ಒಂದು ಒಂದು ಕೋಡ್ಸ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕೋಡ್ ಅಂದರೆ ವೈಷ್ಣವರದ್ದು ಒಂದು ಸಂಕೇತ. ಆ ರೀತಿ ಈ ವೈಷ್ಣವರು ಈ ರೀತಿ ಇರಬೇಕು, ಆ ನಿಯಮಗಳು. ಇದನ್ನು ನಾವು ಎಲ್ಲಿಂದ ತೆಗೆದುಕೊಂಡಿದ್ದಾರೆ? ಇದನ್ನು ರೂಪಿಸ್ಲಿಕ್ಕೆ ತಗೊಂಡಿರ್ತಕ್ಕಂಥದ್ದು ಅಂದರೆ ಪಂಚರಾತ್ರ, ನಾರದ ಪಂಚರಾತ್ರ, ಪುರಾಣಗಳು ಮತ್ತು 4 ಸಂಪ್ರದಾಯ, ವೈಷ್ಣವ ಸಂಪ್ರದಾಯದಲ್ಲಿ ಆಧರಿಸ್ತಕ್ಕಂಥ ವಿಧಿವಿಧಾನಗಳು ಮತ್ತು ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರ್ತಕ್ಕಂತಹ ಅವರ ಬೋಧನೆಗಳು, ಇದನ್ನು ಆಧರಿಸಿ ಈ ವೈಷ್ಣವ ತತ್ವಗಳನ್ನು ನಿರ್ಧರಿಸಿದ್ದಾರೆ.
ಸೊ ಹಾಗಾಗಿ ಇಲ್ಲಿ ಶ್ರೀಲ ಸನಾತನ ಗೋಸ್ವಾಮಿಯವರಿಗೆ ಕೂಡ ಇದರ ಮೇಲೆ ಒಂದು ಪುಸ್ತಕವನ್ನು ಬರೀಲಿಕ್ಕೆ ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳು ಬೋಧನೆ ಮಾಡಿದ್ದಾರೆ. ಮತ್ತು ಅವರು ಮಾಡಿರುವ ಬೋಧನೆಯಿಂದ ಒಂದು ಪುಸ್ತಕ ಅಂದರೆ ಹರಿಭಕ್ತಿ ವಿಲಾಸ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಈ ಎಲ್ಲ ಅಂದರೆ ವೈಷ್ಣವ ಸದಾಚಾರದ ತತ್ವಗಳು ಕೂಡ ಅದು ಇಂತಹ ಒಂದು ಆಧಾರದ ಮೇಲೆ, ಶಾಸ್ತ್ರಗಳ ಆಧಾರದ ಮೇಲೆಯೇ ಅದನ್ನು ನಿರ್ಮಿಸಲಾಗಿದೆ, ಅದನ್ನು ಬರೆಯಲಾಗಿದೆ. ಸೊ ಹಾಗಾಗಿ ವೈಷ್ಣವ ಸದಾಚಾರ ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ವೈಷ್ಣವ ಸದಾಚಾರವನ್ನು ಮಾಡದೆ ಹೋದರೆ ಏನಾಗತ್ತೆ? ವೈಷ್ಣವ ಸದಾಚಾರ ಮಾಡದೆ ಹೋದರೆ ಅವನು ಇಹದಲ್ಲಿಯೂ ಅವನು ಪರಾಜಯಗೊಳ್ತಾನೆ. ಈ ಜನ್ಮ ಪರಾಜಯ, ಮುಂದಿನ ಲೋಕದಲ್ಲಿಯೂ ಕೂಡ ಅವನು ಪರಾಭವ ಹೊಂದುತ್ತಾನೆ, ಪರಾಜಯ ಹೊಂದುತ್ತಾನೆ. ಸೊ ಹಾಗಾಗಿ ವೈಷ್ಣವ ಸದಾಚಾರವನ್ನು ಅವನು ಆಚರಿಸಲೇಬೇಕು. ಆಚರಿಸದೆ ಹೋದರೆ ಅವನು ಅಪಹಾಸ್ಯಕ್ಕೆ ಕೂಡ ಅವನು ಒಳಗಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಸನಾತನ ಗೋಸ್ವಾಮಿಯವರಿಗೆ ಅವರು ಬೋಧನೆ ಮಾಡಿ ಆ ಬೋಧನೆಯಲ್ಲಿ ಹೇಳಿದ್ದಾರೆ. ಆ ಬೋಧನೆಯನ್ನು ಅನುಸರಿಸಿ ಅವರು ಹರಿಭಕ್ತಿ ವಿಲಾಸವನ್ನ ಬರೆದರು. ಇಲ್ಲಿ ಹರಿಭಕ್ತಿ ವಿಲಾಸದ ಅಲ್ಲಿ ಎಲ್ಲ ಕೂಡ ನಮಗೆ ಅನೇಕ ವಿಚಾರಗಳು ತಿಳಿಯುತ್ತೆ. ಅದನ್ನು ಮತ್ತೆ ಶೀಲ ಪ್ರಭುಪಾದರು ತುಂಬಾ ಅಂದರೆ ಈ ಒಂದು ವೈಷ್ಣವ ಸದಾಚಾರದ ಮೇಲೆ ತುಂಬಾ ವಿವರವಾದ ಒಂದು ಕಾಮೆಂಟ್ರಿ, ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಮತ್ತು ತಮ್ಮ ಒಂದು ಶಿಷ್ಯಂದಿರುಗಳಿಗೆ ಅವರು ಈ ರೀತಿಯಾದ ಕೆಲವೊಂದು ಅಂದರೆ ಅವರ ಒಂದು ಬಿಹೇವಿಯರ್, ಅವರ ಒಂದು ನಡತೆಗಳನ್ನು ತಿದ್ದಲಿಕ್ಕಾಗಿ ಅನೇಕ ತರಹದ ಇದನ್ನು ಬರೆಯೋದು, ಲೆಟರ್ಸ್ಗಳನ್ನೆಲ್ಲ ಬರೆಯೋದು, ಮತ್ತೆ ಅವರಿಗೆ ಅಂದರೆ ಸಂಭಾಷಣೆಯನ್ನು ಮಾಡೋದು, ಈ ಥರ ಅವರನ್ನು ತಿದ್ದಿದ್ದಾರೆ, ಅವರ ನಡತೆಗಳನ್ನು, ಅವರ ಶಿಷ್ಯರ ನಡತೆಗಳನ್ನು. ಸೊ ಇದೆಲ್ಲ ನಮಗೆ ಒಂದು ರೀತಿಯ ಅಂದರೆ ಎಕ್ಸಾಂಪಲ್ ಇದ್ದ ಹಾಗೆ. ಸೊ ಹಾಗಾಗಿ ಇದು ನಮಗೆ ವೈಷ್ಣವ ಸದಾಚಾರ ಯಾಕೆ ಮುಖ್ಯ ಅಂತಂದರೆ, ನಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಈ ಸದಾಚಾರಗಳನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಂಡು ಬರಲೇಬೇಕು. ಇಲ್ಲದಿದ್ದರೆ ಈ ಇಸ್ಕಾನಿನ ಪ್ರಿಸರ್ವೇಷನ್, ಇಸ್ಕಾನನ್ನು ಮುಂದುವರಿಸಿಕೊಂಡು ಇದೇ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆದುದರಿಂದ ಈ ಕಲ್ಚರ್, ಈ ಇಸ್ಕಾನಿನ ಒಂದು ಫ್ಯೂಚರು, ಮುಂದೆ ಭವಿಷ್ಯ, ಅದು ಕೂಡ ಈ ಪ್ರತಿಯೊಬ್ಬ ಇಸ್ಕಾನ್ ಸಂಸ್ಥೆಯ ಸದಸ್ಯರು ಮತ್ತೆ ಎಲ್ಲ ಡಿವೋಟೀಸ್ ಅವರೆಲ್ಲರೂ ಕೂಡ ಈ ಸದಾಚಾರವನ್ನು ಆಚರಿಸ್ಕೊಂಡು ಬರಲೇಬೇಕು. ಈಗ ಎರಡನೇ ವಿಚಾರವನ್ನು ನಾವು ನೋಡೋಣ. ನಮಗೆ ಈಗ ವೈಷ್ಣವ ಸದಾಚಾರ ಅಂದರೆ ಅದು ಯಾವತ್ತೂ ಬದಲಾಗುವುದಿಲ್ಲ. ಸನಾತನ ಕಾಲದಿಂದ ಅಂದರೆ ಆದಿಕಾಲ, ಪ್ರಾಚೀನ ಕಾಲದಿಂದ ಹಿಡಿದು ಈಗ ನವನಾಗರಿಕತೆಯಲ್ಲೂ ಕೂಡ ಅದು ಬದಲಾವಣೆ ಆಗಲೇ ಇಲ್ಲ, ಆಗುವುದೂ ಇಲ್ಲ. ಸೊ ಏಕೆಂದರೆ ಅದು ಆಗಿರ್ತಕ್ಕಂಥ ಪ್ರಿನ್ಸಿಪಲ್ ಬೇರೆ. ಸೊ ಈಗ ಇಲ್ಲಿ ನಾವೇನು ತಿಳ್ಕೊಳ್ಳೋಣ ಮುಂದುವರಿದು, ಇಲ್ಲಿ ವೈಷ್ಣವ ತತ್ವಗಳಲ್ಲಿ ಯಾವ ರೀತಿ ಇರ್ತದೆ ಅಂತ. ಎರಡು ರೀತಿ ಇರುತ್ತೆ ವೈಷ್ಣವ ತತ್ವ, ಫಿಲಾಸಫಿ. ಅದರಲ್ಲಿ ಏನು ತತ್ವ? ಮೊದಲು ಮೂಲಭೂತ ತತ್ವ ಮತ್ತು ದ್ವಿತೀಯ ತತ್ವ. ಯಾರಿಗಾದರೂ ವೈಷ್ಣವ ಮೂಲಭೂತ ತತ್ವಗಳು ಗೊತ್ತಿದೆಯಾ? ಹರೇ ಕೃಷ್ಣ. ವೈಷ್ಣವ ಸದಾಚಾರದಲ್ಲಿ ಮೂಲಭೂತ ತತ್ವಗಳು ಏನು? ಹರೇ ಕೃಷ್ಣ. ಸ್ವಲ್ಪ ಇಂಟರಾಕ್ಟಿವ್ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಉಂಟಾ? ಕೇಳ್ತಾ ಉಂಟು ಮಾತಾಜಿ. ಓಕೆ, ಯಾರು ಹೇಳ್ತಾ ಇಲ್ವಲ್ಲ, ಅದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಮಾತಾಜಿ ಅದು ಹೊಸ ಟಾಪಿಕ್ ಅನ್ನೋ ತರ ಅನ್ನಿಸ್ತಿದೆ ಮಾತಾಜಿ. ಇದೆಲ್ಲ ತಿಳ್ಕೋಬೇಕು, ಯಾಕೆಂದ್ರೆ ಈ ಸಬ್ಜೆಕ್ಟ್ ಇದೆ, ವೈಷ್ಣವ ಫಿಲಾಸಫಿ ಅಂತ ಸಬ್ಜೆಕ್ಟ್ ಇದೆ. ಅದಕ್ಕೆ ಇದು ಹೊಸ ಟಾಪಿಕ್ ಏನ ಅಂತ ಅನಿಸ್ಬೋದು, ಆದರೆ ಇದು ಹೊಸ ಟಾಪಿಕ್ ಅಲ್ಲ. ಇದೆಲ್ಲ ನಾವು ನಿತ್ಯ ಮಾಡ್ತಕ್ಕಂಥದ್ದೇ ಅಂದ್ರೆ ನಮಗೆ. ಸೊ ವೈಷ್ಣವ ಆಚರಣೆಯಲ್ಲಿ ಎರಡು ರೀತಿಯ ಅಂದರೆ ತತ್ವದಲ್ಲಿ ಎರಡು ರೀತಿ ಇರುತ್ತೆ. ಒಂದು ಮೂಲಭೂತ ತತ್ವ, ಎರಡನೆಯದು ದ್ವಿತೀಯ ತತ್ವಗಳು. ಈಗ ವೈಷ್ಣವ ಸದಾಚಾರದಲ್ಲಿ ಮೂಲಭೂತ ತತ್ವ ಅಂತಂದ್ರೆ ಎಲ್ಲರೂ ಕೂಡ ಹರಿನಾಮ ಜಪ ಮಾಡ್ತಕ್ಕಂಥದ್ದು. ಆಮೇಲೆ ಕೃಷ್ಣ ಕಥಾ ಶ್ರವಣ, ಕೃಷ್ಣ ಕಥೆ ಇದನ್ನ
ಕೃಷ್ಣನ ಆ ಶಬ್ದ, ಅವನ ಮಾತುಗಳು, ಕೃಷ್ಣ ಹೇಳಿದ್ದು ಏನು ಹೇಳಿದ್ದಾನೆ ನಮಗೆ. ಸೊ ವರ್ಡ್ಸ್ ಆಫ್ ಕೃಷ್ಣ, ಕೃಷ್ಣನ ಒಂದು ವಾಯ್ಸ್, ಅದನ್ನು ಕೇಳುವುದು, ಶ್ರವಣ ಮಾಡುವುದು. ಕೃಷ್ಣ ಏನು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಭಾಗವತದಲ್ಲಿ ಏನು ಹೇಳಿದ್ದಾನೆ, ಭಾಗವತದಲ್ಲಿ ಕೃಷ್ಣನ ಭಕ್ತರ ಬಗ್ಗೆ ಏನು ಹೇಳಿದ್ದಾರೆ. ಸೊ ಇದೆಲ್ಲ ಕೃಷ್ಣ ಕಥಾ ಶ್ರವಣ. ಸೊ ಕೃಷ್ಣ ಕಥಾ ಶ್ರವಣ ಮಾಡೋದು, ಕೃಷ್ಣ ಕಥೆಗಳನ್ನು ಓದುವುದು. ಆಮೇಲೆ ವಿಗ್ರಹ ಆರಾಧನೆ, ಪ್ರಸಾದ ಸೇವನೆ, ಇದು ವೈಷ್ಣವರ ಮೂಲ ತತ್ವ. ಸೊ ಇದು ನಮಗೆ, ನಾವು ನಿತ್ಯ ಮಾಡ್ತಾ ಇದ್ದೇವೆ ನಾವು ಇದನ್ನ. ನಮಗೆ ಈ ಮೂಲ ತತ್ವ ಅಂತ ಆ ಶಬ್ದ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ. ಸೊ ಈಗ ಇದು ಮೂಲ ತತ್ವ. ಇದನ್ನು ಮಾಡಲಿಕ್ಕೆ ಪೂರಕವಾಗಿರ್ತಕ್ಕಂಥದ್ದು ದ್ವಿತೀಯ ತತ್ವ, ಸೆಕೆಂಡ್ರಿ ಪ್ರಿನ್ಸಿಪಲ್ಸ್. ಇದನ್ನ ಈ ಎರಡನೆಯ ತತ್ವ ಅಥವಾ ದ್ವಿತೀಯ ತತ್ವದಲ್ಲಿ ಏನು ಅಂತ ಅಂದ್ರೆ, ಅದಕ್ಕೆ ದ್ವಿತೀಯ ತತ್ವಕ್ಕೆ ಗೌಣ ವಿಧಿ ಭಕ್ತಿ ಅಂತ ಕರೀತಾರೆ. ಗೌಣ ವಿಧಿ ಭಕ್ತಿ ಅಂತಂದ್ರೆ ಆ ಮೂಲ ತತ್ವವನ್ನು ಆಚರಿಸ್ಲಿಕ್ಕೆ, ಅಂದ್ರೆ ಹರಿನಾಮ ಜಪ ಮಾಡೋದು, ಕೃಷ್ಣ ಕಥಾ ಶ್ರವಣ ಮಾಡೋದು, ವಿಗ್ರಹಾರಾಧನೆ ಮಾಡೋದು, ಮತ್ತೆ ಪ್ರಸಾದ ಸೇವನೆ ಮಾಡೋದು, ಇದಕ್ಕೆ ಅನುಕೂಲಕರವಾದ ತತ್ವಗಳು. ಅದನ್ನು ಆಚರಿಸ್ಲಿಕ್ಕೆ ಪೂರಕ. ಈಗ ಯಾವುದಾದ್ರೂ ನಾವು ಮಾಡಲಿಕ್ಕೆ ಅದಕ್ಕೆ ಅಂದ್ರೆ ಕಾಂಪ್ಲಿಮೆಂಟ್ರಿ, ಸಪೋರ್ಟಿಂಗ್ ಟೈಪ್ ಆಫ್ ತತ್ವಗಳು. ಅಂದ್ರೆ ಈಗ ನಾವು ಜಪ ಅಥವಾ ವಿಗ್ರಹಾರಾಧನೆ ಮಾಡ್ತೇವೆ ಅಂತ ತಿಳ್ಕೊಳ್ಳೋಣ. ಸೊ ವಿಗ್ರಹಾರಾಧನೆ ಮಾಡಬೇಕಾದ್ರೆ ಅದಕ್ಕೆ ಮುಂಚೆ ನಾವು ಸ್ನಾನ ಮಾಡಿ ಶುಚಿರ್ಭೂತ ಆಗಬೇಕಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ನೋಡಿ, ವಿಗ್ರಹಾರಾಧನೆ ಮಾಡಬೇಕಾದ್ರೆ ಸ್ನಾನ ಮಾಡಿ ಶುಚಿರ್ಭೂತರಾಗಿರಬೇಕು. ಆಮೇಲೆ ಶುಭ್ರ ವಸ್ತ್ರಗಳನ್ನು ಧರಿಸಬೇಕು ಅಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಉಂಟಾ? ಕೇಳಿಸ್ತಾ ಉಂಟು ಮಾತಾಜಿ. ನನಗೆ ರೆಸ್ಪಾಂಡ್ ಬರದೆ ಹೋದ್ರೆ ಏನಾಗುತ್ತೆ, ನನಗೆ ಗೊತ್ತಾಗಲ್ಲ ಏನ್ ಹೇಳ್ಬೇಕು ಅಂತ. ಸೊ ಹಾಗಾಗಿ ಮಾತಾಜಿ, ನಾವು ಆಚರಣೆ ಮಾಡುವಂತದಕ್ಕೇನೆ ಇದು ಹೆಸರು ಅನ್ನೋದು ಗೊತ್ತಿಲ್ಲ, ಬಟ್ ದಿನನಿತ್ಯ ನಾವು ಅದನ್ನೇ ಆಚರಣೆ ಮಾಡ್ತಾ ಅದನ್ನ ಇದ್ದೇವೆ. ತಿಳ್ಕೊಳ್ಬೇಕು. ಅದಕ್ಕೆ ತಿಳ್ಕೊಳ್ಳಿಕ್ಕಾಗಿ ನಾವು ಈ ತರಗತಿಯನ್ನ ಇಟ್ಟಿರೋದು. ಸೊ ಹಾಗಾಗಿ ಮೂಲಭೂತ ತತ್ವ ಅಂದ್ರೆ ನಮಗೆ ತಿಳ್ಕೊಳ್ಬೇಕು. ನಾವು ಏನು ಆಚರಣೆ ಮಾಡ್ತಾ ಇದ್ದೇವೆ ಅದನ್ನ ನಾವು ತಿಳ್ಕೊಂಡ್ರೆ ನಮಗೆ ಆಚರಣೆ ಮಾಡುವಾಗ ಮಹತ್ವ ಗೊತ್ತಾಗತ್ತೆ. ಮತ್ತು ನಾವು ಅದನ್ನು ಇನ್ನೂ ಕಾನ್ಸಂಟ್ರೇಟ್ ಮಾಡಿ ಮಾಡಬಹುದು, ಅದರ ಮೇಲೆ ಕೇಂದ್ರೀಕರಿಸಿ ಮಾಡಬಹುದು. ಸೊ ಹಾಗಾಗಿ ವೈಷ್ಣವ ಸದಾಚಾರದಲ್ಲಿ ಮೂಲ ತತ್ವವನ್ನ ಆಚರಿಸಬೇಕಾದ್ರೆ ದ್ವಿತೀಯ ತತ್ವಗಳು, ಗೌಣ ತತ್ವಗಳು, ಆದರೆ ಅದು ಕೂಡ ಮುಖ್ಯ ಆಗತ್ತೆ. ಯಾಕೆಂದ್ರೆ ವಿಗ್ರಹಾರಾಧನೆ ಮೂಲ ತತ್ವ, ವಿಗ್ರಹಾರಾಧನೆ ಮೂಲ ತತ್ವದಲ್ಲಿ ಬರುತ್ತದೆ. ಆದರೆ ಇಲ್ಲಿ ಅಂದ್ರೆ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಶುಭ್ರ ವಸ್ತ್ರಗಳನ್ನು ಧರಿಸುವುದು ಅದೇ ಪೂರಕ ವಿಧಿ. ಸೊ ಅದ ಗೌಣ ವಿಧಿ. ಸೊ ಹಾಗಾಗಿ ಒಂದಕ್ಕೊಂದಕ್ಕೂ ಪೂರಕ, ಅದನ್ನ ನಾವು ಮಾಡಬೇಕು. ಸೊ ಹೀಗೆ ಅನೇಕ ರೀತಿಯಾದ ಪೂರಕ ವಿಧಿಗಳು ಇದೆ. ಸೊ ಅದರಿಂದ ಪೂರಕ ವಿಧಿಗಳು ಮತ್ತೆ ಅಂದ್ರೆ ಪೂರಕ ತತ್ವಗಳು ಮತ್ತೆ ಮೂಲಭೂತ ತತ್ವಗಳು, ಸೊ ಎರಡೂ ಕೂಡ ಮುಖ್ಯ. ಈಗ ಒಬ್ಬ ಸ್ನಾನ ಮಾಡದೆ ಒಂದು ಪೂಜೆ ಮಾಡ್ಲಿಕ್ಕೆ, ವಿಗ್ರಹ ಆರಾಧನೆ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ ಮಾತಾಜಿ, ಮಾಡ್ಬಾರ್ದು. ಹಾಗೆ ಮಾಡಿದ್ರು ಕೂಡ ಅಲ್ಲಿ ಆಧ್ಯಾತ್ಮಿಕ ಒಂದು ಬೆನಿಫಿಟ್, ಲಾಭ ಆಗೋದಿಲ್ಲ. ಸೊ ಹಾಗಾಗಿ ಕೆಲವರು ಏನ್ ಮಾಡ್ಬೋದು, ತುಂಬಾ ಜನ ಜಗತ್ತಲ್ಲಿ ತುಂಬಾ ನಿತ್ಯ ಸ್ನಾನ ಮಾಡ್ತಾರೆ, ತುಂಬಾ ಶುಭ್ರವಾದ ವಸ್ತ್ರ ಧರಿಸ್ತಾರೆ. ಆದರೆ ಅವರು ವಿಗ್ರಹ ಪೂಜೆನ ಆರಾಧನೆಯನ್ನ ಮಾಡೋದೇ ಇಲ್ಲ. ಹಾಗಿದ್ದಾಗ ಅವರಲ್ಲಿರ್ತಕ್ಕಂತಹ ಒಂದು ಕೃಷ್ಣ ಪ್ರಜ್ಞೆ, ಅದು ಎಲ್ಲರಲ್ಲೂ ಕೂಡ ಕೃಷ್ಣ ಪ್ರಜ್ಞೆ ಅದು ಒಂದು ರೀತಿಯ ಸುಪ್ತವಾಗಿರುತ್ತೆ. ಕೃಷ್ಣ ಪ್ರಜ್ಞೆ ಹೊರಗಿನಿಂದ ಬಂದಿರೋದಲ್ಲ, ಕೃಷ್ಣ ಪ್ರಜ್ಞೆ ಎಲ್ಲ ಜೀವಿಗಳಲ್ಲೂ ಇದೆ. ಆದರೆ ಕೃಷ್ಣ ಪ್ರಜ್ಞೆ ಸುಪ್ತ ಸ್ಥಿತಿಯಲ್ಲಿದೆ, ಅದನ್ನ ಜಾಗೃತಗೊಳಿಸ್ಕೊಳ್ಬೇಕು. ಸೊ ಆ ಜಾಗೃತಗೊಳಿಸ್ಲಿಕ್ಕೆ ಈ ರೀತಿಯಾದ ಮೂಲಭೂತ ತತ್ವಗಳನ್ನು ಆಚರಿಸುವುದು ಮತ್ತೆ ಅದಕ್ಕೆ ದ್ವಿತೀಯ ತತ್ವಗಳು ಪೂರಕ. ಈಗ ಅದರಲ್ಲಿ ದ್ವಿತೀಯ ತತ್ವದ ವಿಚಾರ ನಾವು ಮಾತಾಡ್ತಾ ಇದ್ದೇವೆ. ಈಗ ಕೆಲವರು ಅನೇಕ ವಿಶ್ವದಾದ್ಯಂತ ತುಂಬಾ ಜನ, ಕೋಟ್ಯಾಂತರ ಜನ ಸ್ನಾನ ಮಾಡ್ತಾರೆ, ಒಳ್ಳೆ ಬಟ್ಟೆ ಹಾಕೊಳ್ತಾರೆ, ಆದರೆ ಅವರು ಭಗವಂತನ ಪೂಜೆಯನ್ನು ಮಾಡುವುದೇ ಇಲ್ಲ. ಆಗ ಅಂತವರಲ್ಲಿ ಕೃಷ್ಣ ಪ್ರಜ್ಞೆ ಅದು ಜಾಗೃತ ಆಗತ್ತಾ? ಹಾಗಾಗಿ ಈಗ ಈ ಒಂದು ಗೌಣ ವಿಧಿ ಜೊತೆಗೆ
ಮೂಲ ತತ್ವವನ್ನ ಗೌಣ ವಿಧಿ ಅಂದ್ರೆ ದ್ವಿತೀಯ ತತ್ವದ ಜೊತೆಗೆ ಮೂಲಭೂತ ತತ್ವ ಅದು ಕೂಡ ಬಹಳ ಮುಖ್ಯವಾದದ್ದು. ಸೊ ಹಾಗಾಗಿ ಒಂದಕ್ಕೊಂದು ಪೂರಕ. ಮೂಲಭೂತ ತತ್ವ ಆಚರಣೆ ಮಾಡದೆ ಸುಮ್ಮನೆ ಗೌಣ ತತ್ವ ಮಾಡಿದ್ರೆ ಅದು ಕೂಡ ಆಗುವುದಿಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಒಂದಕ್ಕೊಂದಕ್ಕೂ ಕಾಂಪ್ಲಿಮೆಂಟ್ರಿ. ಈಗ ಇನ್ನೊಂದು ಉದಾಹರಣೆಯನ್ನು ಕೂಡ ನಾವು ನೋಡ್ಬೋದು. ಈಗ ಕೆಲವರು ಹೇಳ್ತಾರೆ ನಾನು ಸಸ್ಯಾಹಾರಿ ಆದಾಗ ಅದು ನಮ್ಮನ್ನು ಕೃಷ್ಣನ ಹತ್ತಿರಕ್ಕೆ ತಗೊಳ್ಕೊಂಡು ಹೋಗೋದಿಲ್ಲ. ಕೇವಲ ಸಸ್ಯಾಹಾರಿ ಆಗಿರೋದ್ರಿಂದ ನಾವು ಕೃಷ್ಣನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಇದಕ್ಕೆ ಉದಾಹರಣೆ ಅಂದ್ರೆ ಈಗ ಪಕ್ಷಿಗಳು ಕೂಡ ಸಸ್ಯಾಹಾರಿಗಳು. ಕೆಲವು ಪಕ್ಷಿಗಳು ಈಗ ಅಂದ್ರೆ ಪಿಜನ್ ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಅಂದ್ರೆ ಪಾರಿವಾಳ ಹಕ್ಕಿ ಅವರು ಕೂಡ ವೆಜಿಟೇರಿಯನ್, ಹಣ್ಣುಗಳನ್ನು ತಿಂತವೆ, ಕಾಳುಗಳನ್ನು ತಿನ್ನುತ್ತವೆ. ಅವು ಪಾರಿವಾಳಕ್ಕೆ ಹೆಚ್ಚಾಗಿ ಕಾಳನ್ನು ಧಾನ್ಯ ತಿಂತಾರೆ. ಸೊ ಹಾಗಾಗಿ ಅವರು ಕೂಡ ವೆಜಿಟೇರಿಯನ್. ಹಾಗಾದ್ರೆ ಆ ಪಾರಿವಾಳ ಹಕ್ಕಿಗೆ ಅದಕ್ಕೆ ಕೃಷ್ಣನ ಹತ್ತಿರಕ್ಕೆ ಹೋಗ್ಲಿಕ್ಕಾಗತ್ತಾ ವೆಜಿಟೇರಿಯನ್ ಅಂತ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಸೊ ಹಾಗಾಗಿ ಇಲ್ಲಿ ಇದೆಲ್ಲ ಯಾಕೆ ಉದಾಹರಣೆ ತಿಳ್ಕೊಳ್ಳೋದು ಅಂದ್ರೆ ಬರೇ ಸಸ್ಯಾಹಾರಿ ಆಗಿರೋದ್ರಿಂದ ನಮಗೆ ಕೃಷ್ಣನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆದರೆ ಅದು ಏನಾಗುತ್ತೆ, ಸಸ್ಯಾಹಾರ ತಿನ್ನುವುದು ಗೌಣ ವಿಧಿ ಭಕ್ತಿ. ಆದರೆ ಪ್ರಸಾದ ಮಾಡುವುದು ಅದು ಮೂಲ ತತ್ವ. ಸೊ ಪ್ರಸಾದ ಮೂಲ ತತ್ವ, ಅದರಲ್ಲಿ ಸಸ್ಯಾಹಾರವನ್ನು ಮಾಡುವುದು ಅದು ಗೌಣ ವಿಧಿ. ಸೊ ಹಾಗಾಗಿ ಸಸ್ಯಾಹಾರವನ್ನ ನಾವು ಆಹಾರವನ್ನು ಮಾಡಿ ಅದು ಭಗವಂತನಿಗೆ ಅರ್ಪಿತವಾದಾಗ ಆಗ ಕೃಷ್ಣ ಪ್ರಜ್ಞೆ ಆ ಪ್ರಸಾದವನ್ನು ನಾವು ಸೇವನೆ ಮಾಡಿದಾಗ ನಮ್ಮಲ್ಲಿ ಕೃಷ್ಣ ಭಕ್ತಿ ಜಾಗೃತವಾಗತ್ತೆ, ಕೃಷ್ಣ ಪ್ರಜ್ಞೆ ಜಾಗೃತವಾಗತ್ತೆ. ಸೊ ಹಾಗಾಗಿ ಇಲ್ಲಿ ನಾವು 2 ರೀತಿಯ ತತ್ವಗಳನ್ನ ನಾವು ತಿಳಿದುಕೊಂಡ್ವು. ಅಂದ್ರೆ ವೈಷ್ಣವ ಫಿಲಾಸಫಿನಲ್ಲಿ ಬರ್ತದೆ ಅದು. ಸೊ ಹಾಗಾಗಿ ಈಗ ಇದರಲ್ಲಿ ನಾವು ನಿನ್ನೆ ಕೂಡ ಚರ್ಚೆ ಮಾಡಿದ್ದೇವೆ 4 ನಿಯಂತ್ರಕ ತತ್ವಗಳನ್ನ. ಸೊ ಹಾಗಾಗಿ ಇದೆಲ್ಲ ತುಂಬಾ ಮುಖ್ಯವಾದದ್ದು. ಅಂದ್ರೆ ಇಮ್ಮಾರಲ್ ಆಕ್ಟಿವಿಟಿ, ಅನೈತಿಕ ಚಟುವಟಿಕೆಗಳು ನಮ್ಮ ಒಂದು ನೈತಿಕ ಜೀವನವನ್ನ ಅವು ನಾಶ ಮಾಡಿಬಿಡುತ್ತವೆ. ಸೊ ಹಾಗಾಗಿ ಇಲ್ಲಿ ಭಕ್ತಿಯಲ್ಲಿ ನಮ್ಮ ಭಕ್ತಿಯನ್ನು ನಾಶ ಮಾಡಿಬಿಡುತ್ತೆ. ಏನು ಒಂದು ಮಾಂಸಾಹಾರ ಸೇವನೆ, ಆಮೇಲೆ ಉಳಿದ ಒಂದು ಇದು ತತ್ವಗಳು 4 ನಿಯಂತ್ರಕ ತತ್ವಗಳನ್ನು ನಾವು ಮಾಡದೆ ಹೋದ್ರೆ, ಮಾಂಸಾಹಾರ ಸೇವನೆ, ಅನೈತಿಕ ಸಂಬಂಧ, ಮತ್ತೆ ಇದರಿಂದ ಅಂದರೆ ಜೂಜಾಡುವುದು, ಮತ್ತೊಂದು ನಾವು ಇಂಟಾಕ್ಸಿಕೇಶನ್ ಅಂದರೆ ಮದ್ಯ ಸೇವನೆ, ಧೂಮ್ರಪಾನ, ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಇದು ನಮ್ಮನ್ನ ಭಕ್ತಿಯನ್ನೇ ಡಿಸ್ಟ್ರಾಯ್ ಮಾಡಿಬಿಡುತ್ತೆ, ನಾಶ ಮಾಡಿಬಿಡುತ್ತೆ. ಸೊ ಹಾಗಾಗಿ ಇದು ಕೂಡ ತುಂಬಾ ಮುಖ್ಯ. ಇದೆಲ್ಲ ಅಂದ್ರೆ ನಮಗೆ ಗೌಣ ಭಕ್ತಿ ಒಳಗೆ ನಾವು ಇದನ್ನ ಸೇರಿಸ್ಕೊಳ್ಬಹುದು. ಸೊ ಮೂಲವನ್ನ ನಾವು ಅಂದ್ರೆ ಮೂಲ ತತ್ವ ನಮಗೆ ಅದರಲ್ಲಿ ಅಂದ್ರೆ ನಾವು ಜಪ ಮಾಡುವುದು, ಕೃಷ್ಣ ಕಥಾ ಶ್ರವಣ, ವಿಗ್ರಹಾರಾಧನೆ, ಪ್ರಸಾದ ಸೇವನೆ. ಸೊ ಇದಕ್ಕೆ ಇವೆಲ್ಲ ಪೂರಕವಾಗುತ್ತವೆ. ಈಗ 4 ಮುಖ್ಯ ನಿಯಮಗಳಿವೆ, ಇದನ್ನ ನಾವು ತಿಳ್ಕೊಳ್ಬೇಕು. ಅಂದ್ರೆ 4 ಮುಖ್ಯ ನಿಯಮಗಳು ಅಂದ್ರೆ, ಒಂದು ಶೌಚ ಅಂದ್ರೆ ಶುದ್ಧವಾಗಿರ್ತಕ್ಕಂಥದ್ದು. ಅಂದ್ರೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಬಹಿರಂಗ ಶುದ್ಧಿ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ, ಸ್ನಾನ ಮಾಡುವುದು, ದೇಹವನ್ನು ತುಂಬಾ ಶುದ್ಧವಾಗಿ ಇಟ್ಕೊಳ್ಳೋದು. ಅಂತರಂಗ ಶುದ್ಧಿ ಅಂದ್ರೆ ನಾವು ಜಪ ಮಾಡೋದರಿಂದ ಅಂತರಂಗ ಶುದ್ಧಿ ಆಗುತ್ತೆ. ಅಂದ್ರೆ ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಪ್ರಜ್ಞೆ ಇವು ಕಲುಷಿತವಾಗಿವೆ. ಸೊ ನಮ್ಮ ಪ್ರಜ್ಞೆ ಕಲುಷಿತವಾಗಿದೆ, ಮನಸ್ಸು ಕಲುಷಿತವಾಗಿದೆ, ಹೃದಯವೂ ಕೂಡ. ಯಾಕೆ? ನಾವು ಭೌತಿಕ ಪ್ರಪಂಚಕ್ಕೆ ಬಂದಿರೋದ್ರಿಂದ 3 ಗುಣಗಳ ಸಂಘ, ಸೊ ಆ ಸಂಘ ಮಾಡಿರೋದ್ರಿಂದ ನಮಗೆ ಈ ರೀತಿಯಾದ ಒಂದು ಕಲುಷಿತ. ಸೊ ಅದನ್ನ ನಾವು ಶುದ್ಧಿ ಮಾಡ್ಕೊಳ್ಬೇಕು ಅಂದ್ರೆ ಅದು ನಿಧಾನ. ಸೊ ಬಹಿರಂಗ ಶುದ್ಧಿ, ಸ್ನಾನ ಮಾಡೋದು ಸುಲಭ. ಅಂತರಂಗ ಶುದ್ಧಿ ಬಹಳ ನಿಧಾನವಾದ ಪ್ರಕ್ರಿಯೆ. ಸೊ ಅದನ್ನ ನಾವು ಈ ಒಂದು ವೈಷ್ಣವ ಸದಾಚಾರದ ಮೂಲ ತತ್ವಗಳನ್ನ ಮಾಡೋದ್ರಿಂದ ನಾವು ನಿಧಾನವಾಗಿ ಅಂತರಂಗ ಶುದ್ಧಿ ಆಗುತ್ತೆ. ಆಮೇಲೆ 2ನೇ ನಿಯಮ, ಒಂದು ಶೌಚ, 2ನೇ ನಿಯಮ ತಪಸ್ಸು ಮಾಡ್ತಕ್ಕಂಥದ್ದು. ಸೊ ಆಸ್ಟಿರಿಟೀಸ್.
ಈಗ ನಾವು ಮಾಡ್ತಕ್ಕಂಥ ತಪಸ್ಸೇನು ಕಲಿಯುಗದಲ್ಲಿ ನಾವು? ಹರೇ ಕೃಷ್ಣ, ಹರಿ ನಾಮ ಜಪ, ಸಂಕೀರ್ತನ. ತಪಸ್ಸು. ಆಮೇಲೆ ಈ ಮತ್ತೇನ್ ತಪಸ್ಸು ನಾವು ಮಾಡ್ತಕ್ಕಂಥದ್ದು? ಏಕಾದಶಿ ವ್ರತ ಅದೆಲ್ಲ ಮಾಡ್ತೀವಿ. ವ್ರತಾಚರಣೆ. ಓಕೆ. ಸೊ ನಾವು ನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಎಲ್ಲ ಒಂದು ಜಪ ಅಂದ್ರೆ ಸಾಧನೆ ಮಾಡ್ತಕ್ಕಂಥದ್ದು. ಸೊ ಸಾಧನೆ ಅದು ಅದು ಇದರಲ್ಲಿ ಬರ್ತದೆ, ತಪಸ್ಸಿನಲ್ಲಿ. ಸಾಧನೆ ಅಂತಂದ್ರೆ ನಾವು ಮಾಡ್ತಕ್ಕಂತಹ ಜಪ, ಮಂಗಳಾರತಿ ದರ್ಶನ, ಭಗವಂತನ ದರ್ಶನ, ಮಂಗಳಾರತಿ, ವಿಗ್ರಹಾರಾಧನೆ, ಮತ್ತೆ ನಾವು ಮಾಡ್ತಕ್ಕಂಥ ಪ್ರಸಾದ, ಇವೆಲ್ಲವೂ ತಪಸ್ಸಿನಲ್ಲೇ ಬರ್ತದೆ. ಸೊ ಹಾಗಾಗಿ ಇಲ್ಲಿ ತಪಸ್ಸನ್ನು ಮಾಡ್ತಕ್ಕಂಥದ್ದು. ಸೊ ಅದು 2ನೆಯ ನಿಯಮ. ಸೊ 3ನೆಯ ನಿಯಮ ಸತ್ಯ ಮತ್ತು ಪ್ರಾಮಾಣಿಕತೆ. ಸೊ 3ನೇ ನಿಯಮ ಸತ್ಯ ಮತ್ತು ಪ್ರಾಮಾಣಿಕತೆ. ಇಲ್ಲಿ ಮತ್ತೆ 4ನೇದು ದಯ. ಇಲ್ಲಿ ನಾವು 4 ನಿಯಂತ್ರಕ ತತ್ವಗಳು ಕೂಡ ಈ ನಿಯಮಕ್ಕೆ ಆಧಾರಿತವಾಗಿಯೇ ಇದೆ. ಯಾಕೆಂತಂದ್ರೆ ಈ ನಿಯಮಗಳನ್ನ ಪಾಲಿಸಬೇಕು. ಶೌಚ, ತಪಸ್ಸು, ಸತ್ಯ ಮತ್ತು ಪ್ರಾಮಾಣಿಕತೆ, ಮತ್ತೆ ದಯ ಇಲ್ಲಿ ಕೊಟ್ಟಿದ್ದಾರೆ, ದಯ. ಸೊ ಇದನ್ನ ನಾವು 4 ನಿಯಂತ್ರಗಳನ್ನು ಪಾಲಿಸದೆ ಹೋದರೆ ಈ 4 ನಿಯಮಗಳು ಬ್ರೇಕ್ ಆಗ್ಬಿಡ್ತವೆ. ಈಗ ನೋಡಿ, ಶೌಚ ಅಂದ್ರೆ ಶೌಚದಲ್ಲಿ ಏನಾಗುತ್ತೆ, ಅದು ಅನೈತಿಕ ಸಂಬಂಧ. ಅದು ಶೌಚ, ಅದು ಅನೈತಿಕ ಸಂಬಂಧ ಇದ್ರೆ ಶೌಚ ಬ್ರೇಕ್ ಆಗ್ಬಿಡುತ್ತೆ, ಶೌಚ ತಪ್ಪಿ ಹೋಗುತ್ತೆ, ಅದು ಶೌಚ ಇರೋದಿಲ್ಲ. ಆಮೇಲೆ ಸತ್ಯ, ಜೂಜಾಟ ಮಾಡೋದು, ಅದು ಸತ್ಯ ಹೋಗ್ತದೆ, ಪ್ರಾಮಾಣಿಕತೆ ಇರೋದಿಲ್ಲ. ಮಾಂಸ ತಿನ್ನುವುದು ದಯ, ಅಂದರೆ ಪ್ರಾಣಿಗಳ ಮೇಲೆ ಒಂದು ದಯ, ಅದು ಇಲ್ಲದಿ ಅದು ಕೂಡ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ತಪಸ್ಸು. ಸೊ ಉಳಿದಿರೋದು ಒಂದು ಧೂಮ್ರಪಾನ, ಮದ್ಯಪಾನ ತಪಸ್ಸಿಗೆ ಬರ್ತದೆ, ಅದು ಕೂಡ. ಸೊ ಹಾಗಾಗಿ ಈ 4 ನಿಯಂತ್ರಕ ತತ್ವಗಳು, ಈ 4 ನಿಯಮಗಳ ಆಧಾರದ ಮೇಲೆ ಅದನ್ನು ಮಾಡ್ತಕ್ಕಂಥದ್ದು. ಸೊ ಧರ್ಮ ನಿಂತಿರೋದು ಈ 4 ಕಾಲಿನಿಂದ. ಸೊ ಹಾಗಾಗಿ ಒಂದು ತಪಸ್ಸು, ಸತ್ಯ, ದಯ, ಶೌಚ. ಸೊ ಈ 4 ನಿಯಮಗಳನ್ನ ಪರಿಪಾಲಿಸ್ಲಿಕ್ಕಾಗಿ ನಾವು 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು. ಮತ್ತೆ 2 ರೀತಿಯ ನೈತಿಕತೆ ಅಂತಂದ್ರೆ, ಒಂದು ನಮ್ಮ ವೈಯಕ್ತಿಕವಾಗಿ ನೈತಿಕತೆ ಅಂದ್ರೆ ನಮ್ಮ ಸ್ವಂತ ಆಯ್ಕೆ, ಆ ವೈಯಕ್ತಿಕ ನೈತಿಕತೆ ಅಂದ್ರೆ ಸ್ವಂತ ಶಿಸ್ತು. ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಯಾವ ತರ ಶಿಸ್ತುಬದ್ಧರಾಗಿರ್ತೇವೆ. ಅದಕ್ಕೆ ತುಂಬಾ ನೀವು ಇಲ್ಲಿ ಭಕ್ತಿ ವಿನೋದ ಠಾಕೂರರು ಅವರು ಹೇಗೆ ಶಿಸ್ತಿನಿಂದ ಇರ್ತಿದ್ರು, ಟೈಮ್ ಟೇಬಲ್ ಪ್ರಕಾರ ಅವರ ಜೀವನ, ಹಾಗೆ ಶಿಸ್ತುಬದ್ಧ. ಈವನ್ ಶ್ರೀಲ ಪ್ರಭುಪಾದರು ಕೂಡ. ಸೊ ಹಿಂದಿನ ಆಚಾರ್ಯರುಗಳು ಯಾವ ರೀತಿ ಶಿಸ್ತುಬದ್ಧರಾಗಿರು, ವೈಯಕ್ತಿಕ ಶಿಸ್ತು. ಅಂದ್ರೆ ಇಲ್ಲಿ ಒಂದು ವೈಷ್ಣವ ಸದಾಚಾರ ಏನು ಅಂದ್ರೆ, ನಾವು ನಮ್ಮ ಬಗ್ಗೆ ಶಿಸ್ತಿನಿಂದ ಇರಬೇಕಂತೆ. ಬೇರೆಯವರ ಬಗ್ಗೆ ಸಡಿಲ ಇರ್ಬೋದು, ನಮ್ಮ ಬಗ್ಗೆ ನಾವು ಶಿಸ್ತು. ಆದರೆ ನಾವೇನ್ ಮಾಡ್ತೇವೆ, ನಮ್ಮ ಬಗ್ಗೆ ನಾವು ಸ್ವಲ್ಪ ಸಡಿಲ ಬಿಟ್ಕೊಳ್ತೇವೆ ನಿಯಮವನ್ನ, ಇನ್ನೊಬ್ಬರಿಗೆ ಶಿಸ್ತು ಮಾಡ್ಲಿಕ್ಕೆ ನೋಡ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಆದ್ರೆ ಏನಂತಂದ್ರೆ ನಮ್ಮ ಬಗ್ಗೆ ನಾವು ತುಂಬಾ ಶಿಸ್ತಿನಿಂದ ಇರ್ಬೇಕು. ಸೊ ಅದರಿಂದ ವೈಯಕ್ತಿಕ ನೈತಿಕತೆಯಲ್ಲಿ ಏನಂದ್ರೆ ಸ್ವಂತ ಶಿಸ್ತು, ತುಂಬಾ ಶಿಸ್ತುಬದ್ಧವಾದ ಜೀವನ, ನಿಯಂತ್ರಣ, ನಮ್ಮ ಮೇಲೆ ನಮಗೆ ನಿಯಂತ್ರಣ ಇರಬೇಕು. ಯಾಕೆ, ನಾವು ನಿಯಂತ್ರಣ ತಪ್ಪಿದ್ರೆ ನಮಗೆ ಸಾಧನೆ ತಪ್ಪಿ ಹೋಗ್ಬಿಡುತ್ತೆ. ಸೊ ಯಾವ ನಿಯಂತ್ರಣ ನಾವು ಮಾಡ್ತಕ್ಕಂಥ ಮನಸ್ಸು ಮತ್ತು ಇಂದ್ರಿಯಗಳ ಬಗ್ಗೆ ನಿಯಂತ್ರಣ ಮಾಡ್ಲಿಕ್ಕೆ ನಮ್ಮದು ಒಂದು ನಾವು ಚೆಕ್ಔಟ್ ಮಾಡ್ಕೊಂಡಿರ್ಬೇಕು. ಮತ್ತು ಭಗವಂತನ ಜೊತೆ ಸಂಬಂಧ ನಾವು ಹೇಗೆ ಬೆಳೆಸ್ಕೊಳ್ಳೋದು, ಅದು ವೈಯಕ್ತಿಕವಾದದ್ದು. ಪ್ರತಿಯೊಬ್ಬ ಭಕ್ತನು, ಭಕ್ತಿ ಮಾರ್ಗದಲ್ಲಿ ಇದ್ದವನು ಕೂಡ ಅದನ್ನ ಅವರೇ ಸ್ವತಂತ್ರವಾಗಿ ನಿರ್ಣಯ ಮಾಡ್ಕೋಬೇಕು. ಆಮೇಲೆ 2ನೇದು ಅಂದ್ರೆ ಬೇರೆಯವರ ಜೊತೆ ವ್ಯವಹಾರ. ಒಂದು ವೈಯಕ್ತಿಕ ನೈತಿಕತೆ, ಬೇರೆಯವರ ಜೊತೆ ನೈತಿಕತೆ. ನಾವು ಮತ್ತೊಬ್ಬರ ಜೊತೆ ನಾವು ಹೇಗೆ ಬಿಹೇವ್ ಮಾಡ್ತೇವೆ. ಸೊ ಅದರಿಂದ ಈ ರೀತಿಯಾಗಿ ಈ ಲಿಸ್ಟ್ ಅಂದ್ರೆ ವೈಯಕ್ತಿಕ ನೈತಿಕತೆ ಮತ್ತೆ ಒಂದು ಬೇರೆಯವರ ಜೊತೆ ಯಾವ ತರ ಬಿಹೇವ್ ಮಾಡೋದು, ಇದರಿಂದ ಏನಾಗತ್ತೆ ಅಂತಂದ್ರೆ ನಮಗೆ
ನಾವು ಇಂಡಿವಿಜುವಲಿ ಅಂದರೆ ವೈಯಕ್ತಿಕವಾಗಿ ಕೂಡ ನಾವು ಪ್ರೋಗ್ರೆಸ್ ಅಂದರೆ ಮುಂದೆ ಒರಿಬಹುದು. ಮತ್ತೆ ಕಲೆಕ್ಟಿವ್ಲಿ ಅಂದರೆ ಎಲ್ಲರೂ ಒಟ್ಟಿಗೆ, ಯಾಕಂದ್ರೆ ನಾವು ಬಿಹೇವ್ ಮಾಡ್ತಾ ಇರೋದು ಆ ಒಂದು ಸೊಸೈಟಿ. ಸೊ ಅದರಿಂದ ನಾವು ಮುಂದುವರಿಬಹುದು ಭಕ್ತಿಯಲ್ಲಿ, ಸಮಾಜದಲ್ಲಿ ಕೂಡ ಮುಂದುವರಿಸಬಹುದು. ಅದರಿಂದ ನಾವು ಒಟ್ಟಿಗೆ ಆ ಭಗವಂತನನ್ನ ಮತ್ತೆ ಶೀಲ ಪ್ರಭುಪಾದರನ್ನ ಈ ರೀತಿಯಾಗಿ ನಾವು ನಮ್ಮ ವೈಯಕ್ತಿಕ ಮತ್ತು ಕಲೆಕ್ಟಿವ್ಲಿ ಜೊತೆಗೆ ಎಲ್ಲರ ಜೊತೆಗೆ ನಾವು ನಮ್ಮ ಒಂದು ಭಕ್ತಿಯನ್ನ ನಾವು ಮುಂದುವರಿಸ್ಕೊಂಡು ಭಕ್ತಿಯಲ್ಲಿ ಮುಂದುವರಿದು ನಾವು ಭಗವಂತನ ಸೇವೆಯನ್ನ ಮತ್ತೆ ಭಗವದ್ ಭಕ್ತ ಶುದ್ಧ ಭಕ್ತ ಶೀಲ ಪ್ರಭುಪಾದರಂತವರ ಅವರ ಸೇವೆಯನ್ನು ನಾವು ಕೂಡ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ವೈಷ್ಣವ ಸದಾಚಾರ ಇಲ್ಲದೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಯಶಸ್ಸು ಸಿಗೋದಿಲ್ಲ. ಈಗ ಸದಾಚಾರ ನಾವು ಮಾಡೋದಿಲ್ಲ ಅಂದ್ರೆ ಆಧ್ಯಾತ್ಮಿಕ ಜೀವನ ಸಕ್ಸಸ್ಸೇ ಸಿಗೋದಿಲ್ಲ. ಸೊ ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ಸು ಸಿಗ್ಬೇಕು ಅಂತಂದ್ರೆ ಈಗ ವೈಷ್ಣವ ಸದಾಚಾರ ಹೇಳೋದು ಫೌಂಡೇಶನ್ ಇದ್ದಾಗೆ, ತಳಪಾಯ ಅಂದ್ರೆ ತಳಪಾಯ ಅಲ್ವಾ, ತಳಪಾಯ ಅಂತ ಹೇಳ್ತಾರೆ ಫೌಂಡೇಶನ್. ಸೊ ಭಕ್ತಿಗೆ ಫೌಂಡೇಶನ್ನು, ಭಕ್ತಿ ಹೇಳೋದಕ್ಕೆ ಫೌಂಡೇಶನ್ನು ಈ ಸದಾಚಾರ, ವೈಷ್ಣವ ಸದಾಚಾರ. ಸೊ ಹಾಗೆ ಈಗ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ನಾವು ತಳಪಾಯ ಇಲ್ಲದೆ ಮನೆ ಕಟ್ಟಿದ್ರೆ ಮನೆ ನಿಲ್ಲುತ್ತಾ? ಈಗ ಮತ್ತೊಂದು ನಾವು ಉದಾಹರಣೆ ತಕೊಳ್ಬಹುದು. ಆ ರನ್ವೇನಲ್ಲಿ ಈಗ ಏರೋಪ್ಲೇನ್ ಹೋಗ್ಬೇಕಾದ್ರೆ ರನ್ವೇನಲ್ಲಿ ಸುಮಾರು ದೂರ ಹೋಗುತ್ತೆ, ಆಮೇಲೆ ಟೇಕ್ ಆಫ್ ಆಗುತ್ತೆ ಅಲ್ವಾ? ಹೌದು ಮಾತಾಜಿ. ಆದ್ರೆ ಡೈರೆಕ್ಟ್ ಆಗಿ ವಿಮಾನ ಹಾರ್ಲಿಕ್ಕೆ ಆಗತ್ತಾ? ಎಲ್ಲರೂ ಪ್ಯಾಸೆಂಜರ್ಸ್ ಕುತ್ಕೊಂಡ್ರು ಆಮೇಲೆ ಡೈರೆಕ್ಟ್ ಆಗಿ ವಿಮಾನ ಹಾರಿಸ್ಲಿಕ್ಕೆ ಆಗತ್ತಾ? ಇಲ್ಲ ಮಾತಾಜಿ. ಸೊ ಆದುದರಿಂದ ನಮಗೆ ಈ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ನಾವು ವೈಷ್ಣವ ಸದಾಚಾರವನ್ನ ಆಚರಿಸಲೇಬೇಕು. ಈಗ ಮುಂದಿನ ವಿಚಾರ ಯಮ ಮತ್ತು ನಿಯಮಗಳು. ಅಂದ್ರೆ ಯಮ ನಿಯಮಗಳು ಅಂದ್ರೆ ಫಂಡಮೆಂಟಲ್ ಮಾರಲ್ ಪ್ರಿನ್ಸಿಪಲ್ಸ್, ಅಂದ್ರೆ ಮೂಲಭೂತ ನೈತಿಕ ವಿಚಾರಗಳು ಯಮ ಮತ್ತು ನಿಯಮ ಅಂತ ಇರುತ್ತೆ. ಯಮ ಅಂದ್ರೆ ಯಾವುದನ್ನು ಮಾಡಬಾರದು ಅದು ಯಮ, ನಿಯಮ ಅಂದ್ರೆ ಯಾವುದನ್ನು ಮಾಡಬೇಕು ಅದು ನಿಯಮ. ನಿಯಮವನ್ನು ಪಾಲಿಸಬೇಕು, ಯಮವನ್ನ ನಾವು ಕೂಡ ಪಾಲಿಸಬೇಕು. ಯಾವುದನ್ನು ಮಾಡಬಾರ್ದು ಅದನ್ನು ನಾವು ಮಾಡಬಾರದು. ಸೊ ಈ ಯಮ ನಿಯಮನ ನಾವು ಪಾಲಿಸಿದರೆ ನಮ್ಮ ಈ ಜೀವನ ವೈಯಕ್ತಿಕ ಜೀವನದಲ್ಲಿ ನಾವು ಸಮತೋಲನವನ್ನು ಕಾಪಾಡಿಕೊಳ್ಬಹುದು. ಏನು ಅದರ ಉದ್ದೇಶ? ಸಮತೋಲನ, ಬ್ಯಾಲೆನ್ಸ್ಡ್ ಲೈಫು. ಮತ್ತೆ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬಹುದು, ಮನಸ್ಸಿಗೆ ಒಂದು ರೀತಿಯ ಶಾಂತಿ ಇರುತ್ತೆ, ಮತ್ತೆ ಮನೆಯಲ್ಲಿ ಕೂಡ ಒಂದು ಹಾರ್ಮೋನಿಯಕ್ಕೆ ಏನ್ ಹೇಳ್ತಾರೆ? ಹರೇ ಕೃಷ್ಣ. ಸಾಮರಸ್ಯ ಮಾತಾಜಿ. ಸಾಮರಸ್ಯ. ಥ್ಯಾಂಕ್ ಯು, ಸಾಮರಸ್ಯ. ಸೊ ಹಾಗಾಗಿ ನಮಗೆ ಇದೆಲ್ಲ ಬರಬೇಕು, ನಮ್ಮ ಜೀವನದಲ್ಲಿ ಸಮತೋಲನ ಇರಬೇಕು, ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕು, ಮಾನಸಿಕವಾಗಿ ಶಾಂತಿ ಇರಬೇಕು, ಮನೆಯಲ್ಲಿ ಸಾಮರಸ್ಯ ಇರಬೇಕು ಅಂದ್ರೆ ಯಮ ನಿಯಮಗಳನ್ನ ನಾವು ಪಾಲಿಸಬೇಕು. ಇಲ್ಲಿ ಯಮದಲ್ಲಿ 10 ಮತ್ತೆ ನಿಯಮದಲ್ಲಿ 10 ಇದೆ. ಯಮ ಅಂದ್ರೆ ಅಲ್ಲಿ ವೈಯಕ್ತಿಕವಾದ ಒಂದು ಮಾಡದೇ ಇರತಕ್ಕಂಥ ವಿಚಾರಗಳು, ನಾವು ಯಾವುದನ್ನು ಮಾಡಬಾರದು. ಈ ಯಮದಲ್ಲಿ ನಾವು 10 ವಿಷಯಗಳನ್ನ ನಾವು ಫಾಲೋ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಮನಸ್ಸು ಮತ್ತು ನಮ್ಮ ಇಂದ್ರಿಯ ನಿಗ್ರಹಕ್ಕೆ ತುಂಬಾ ಸಹಾಯ ಆಗತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಯಮಗಳನ್ನು ನಾವು ಪಾಲಿಸೋದ್ರಿಂದ ಅಂದ್ರೆ ಯಾವುದನ್ನ ಮಾಡಬಾರ್ದು ಅದನ್ನು ನಾವು ಮಾಡದೇ ಇರೋದ್ರಿಂದ ನಮಗೇನಾಗತ್ತೆ? ನಮಗೆ ಸಿಟ್ಟು ಬರೋದಿಲ್ಲ, ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬರುತ್ತೆ. ಸಿಟ್ಟು, ದುರಾಶೆ, ಕಾಮ, ಭಯ, ಕೋಪ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ನಮ್ಗೆ ಇದೆಲ್ಲ ನೆಗೆಟಿವ್, ಇದೆಲ್ಲ ನಮಗೇನು ಭಕ್ತಿಗೆ ಅವು ತುಂಬಾ ಅಡೆತಡೆಗಳು ಅಲ್ವಾ? ಹರೇ ಕೃಷ್ಣ. ಸಿಟ್ಟಿದ್ರೆ ಭಕ್ತಿಲಿ ಮುಂದುವರಿಲಿಕ್ಕಾಗತ್ತಾ? ದುರಾಶೆ ಇದ್ರೆ ಭಕ್ತಿಲಿ ಮುಂದುವರಿಲಿಕ್ಕಾಗತ್ತಾ? ಕಾಮ ಇದ್ರೆ ಮುಂದುವರಿಲಿಕ್ಕಾಗತ್ತಾ? ಭಯ ಇದ್ರೆ ಆಗತ್ತಾ? ಕೋಪ ಇದ್ರೆ ಆಗತ್ತಾ? ಹಾಗಾಗಿ ಇವುಗಳನ್ನೆಲ್ಲವನ್ನೂ ನಾವು ಏನ್ ಮಾಡಬೇಕು? ನಿವಾರಣೆ ಮಾಡ್ಕೊಳ್ಬೇಕು. ಸೊ ಅದು ಹೇಗೆ ಸಾಧ್ಯ? ಈ ಯಮ ವಿಧಿಗಳು, ಆ ಯಮವನ್ನ ನಾವು ಪಾಲನೆ ಮಾಡೋದು. ಯಾವುದನ್ನು ನಾವು ಮಾಡಬಾರದೋ ಅದು ಯಮ. ಈಗ ಇನ್ನೊಂದು ನಿಯಮ ಅಂತಂದ್ರೆ, ಇಲ್ಲಿ ನಿಯಮ ಅಂತಂದ್ರೆ ಏನಾಗತ್ತೆ?
ಆ ನಿಯಮಗಳನ್ನು ನಾವು ಪಾಲಿಸಲೇಬೇಕು, ಮಾಡಲೇಬೇಕಾದ ಕರ್ತವ್ಯಗಳು ಅಲ್ಲಿ ಏನಿರುತ್ತೆ. ಆ ಮಾಡಲೇಬೇಕಾದ ಒಂದು ವಿಚಾರಗಳನ್ನ ನಾವು ಮಾಡಿದರೆ ಅವು ಹೊತ್ತಿದೆ. ಅದನ್ನು ಮಾಡಿದರೆ ನಮ್ಮ ಆತ್ಮ, ನಾವೀಗ ದೇಹ ಅಲ್ಲ, ನಾವು ಆತ್ಮ ಅಂತ ಭಗವದ್ಗೀತೆಯಲ್ಲಿ ಕಲ್ತಿದ್ದೇವೆ ಅಲ್ವಾ. ಹೌದು ಮಾತಾಜಿ. ಆತ್ಮಕ್ಕೆ ಗುಣಗಳಿವೆ, ದಿವ್ಯ ಗುಣಗಳಿವೆ. ಆತ್ಮಕ್ಕೆ ಏನಿದೆ? ದಿವ್ಯ ಗುಣಗಳಿವೆ. ದಿವ್ಯ ಗುಣಗಳಿದೆ. ಆದರೆ ಏನು, ಅದು ಗುಣದಲ್ಲಿ ಭಗವಂತನಿಗೆ ಸಮಾನ, ಪರಿಮಾಣದಲ್ಲಿ ಅದು ತುಂಬಾ ಚಿಕ್ಕದು. ಪರಿಮಾಣದಲ್ಲಿ 1/10,000 ಆಫ್ ದ ಟಿಪ್ ಆಫ್ ಎ ಹೇರ್, ಅಂದ್ರೆ ಕೂದಲಿನ ಎಳೆಯ ತುದಿಯ 10,000ದ 1 ಭಾಗ. ಭಗವಂತ ವಿಭು, ಅವನು ದೊಡ್ಡವನು. ಸೊ ಭಗವಂತನಲ್ಲಿ ಅಂತಹ ಅಷ್ಟು ಅನಂತ ದಿವ್ಯ ಗುಣಗಳಿವೆ. ಅದೇ ಗುಣಗಳಿದೆ, ಸಣ್ಣ ಪ್ರಮಾಣದಲ್ಲಿದೆ. ಸೊ ಹಾಗಾಗಿ ಇದನ್ನ ನಾವು ಬೆಳೆಸ್ಕೊಳ್ಬೇಕು. ಸೊ ಅದನ್ನ ಬೆಳೆಸ್ಕೊಳ್ಳೋದು ಹೇಗೆ ಅಂದ್ರೆ ನಿಯಮಗಳನ್ನ ಪಾಲನೆ ಮಾಡೋದು. ಸೊ ನಿಯಮಗಳನ್ನ ಪಾಲನೆ ಮಾಡೋದ್ರಿಂದ ನಮಗೆ ಆತ್ಮದ ಗುಣಗಳನ್ನು ಬೆಳೆಸಲಿಕ್ಕೆ ಸಾಧ್ಯ. ಅದು ಹೇಗಾಗುತ್ತೆ? ಆತ್ಮದ ಗುಣ ಬದಲಾವಣೆ ಆದ್ರೆ ನಮ್ಮ ಪ್ರಜ್ಞೆ ಬದಲಾವಣೆ ಆಗುತ್ತೆ. ಈಗ ನಮ್ಮ ಭೌತಿಕ ಪ್ರಜ್ಞೆ ಹೋಗಿ ಅದು ಕೃಷ್ಣ ಪ್ರಜ್ಞೆ ಆಗುತ್ತೆ. ಹೇಗೆ ಅಂದ್ರೆ ಈ ಆತ್ಮದ ಗುಣಗಳಲ್ಲಿ ಏನೇನು ಬರುತ್ತೆ ಅಂದ್ರೆ ದಯಾ ಬರುತ್ತೆ, ತಾಳ್ಮೆ ಬರುತ್ತೆ, ಮತ್ತೆ ಬೇರೆಯವರನ್ನ ಪ್ರೇಮದಿಂದ ಕಾಣ್ತಕ್ಕಂಥದ್ದು. ಸೊ ಇವೆಲ್ಲ ಬರ್ತದೆ. ಸೊ ಹಾಗಾಗಿ ಇವೆಲ್ಲ ದಯಾ ಹೇಳೋದು ಬಹಳ ಮುಖ್ಯ, ತಾಳ್ಮೆ. ಸೊ ಸುನಿ ಇದು ಒಂದು ತಾಳ್ಮೆ, ಈ ತಾಳ್ಮೆ ಮತ್ತು ದಯೆ ಇವೆರಡೂ ಕೂಡ ತುಂಬಾ ಮುಖ್ಯವಾದದ್ದು. ಸೊ ಹಾಗಾಗಿ ಇದನ್ನ ನಾವು ನಿಯಮಗಳಿಂದ ನಾವು ತಿಳ್ಕೊಳ್ಬಹುದು. ಈಗ ನಾವು ನೋಡೋಣ ಯಮ ಅಂದ್ರೆ ಏನು ಅಂತ. ಯಮ ಅಂತಂದ್ರೆ ಪರ್ಸನಲ್ ರಿಸ್ಟ್ರೆಂಟ್ಸ್, ನಾವು ವೈಯಕ್ತಿಕವಾಗಿ ಯಾವುದನ್ನ ನಾವು ಮಾಡಬಾರದು. ಸೊ ಒಂದು ಅಹಿಂಸ. ಸೊ ಅಹಿಂಸಾ ಅಂದ್ರೆ ಏನು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಆದರೆ ನಾವು ಇನ್ನೂ ಸ್ವಲ್ಪ ತುಂಬಾ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು. ಅಹಿಂಸಾ ಅಂದ್ರೆ ನಮ್ಮ ಮಾತಿನಲ್ಲಾಗಲಿ, ಮನಸ್ಸಿನಲ್ಲಾಗಲಿ, ಕೃತಿಯಲ್ಲಾಗಲಿ. ನೋಡಿ, ಮನಸ್ಸಿನಲ್ಲೂ ಕೂಡ ಬಹಳ ಮುಖ್ಯ, ಮಾತಿನಲ್ಲಿಯೂ ಕೂಡ, ಕೃತಿ ನಮ್ಮ ಒಂದು ನಾವು ಮಾಡ್ತಕ್ಕಂಥ ಕೆಲಸ, ಇದರಲ್ಲಿ ಇನ್ನೊಬ್ಬರಿಗೆ ನಾವು ಅಪಾಯ ಮಾಡಬಾರದು, ಇನ್ನೊಬ್ಬರಿಗೆ ನಾವು ನೋವನ್ನು ಕಳವಳವನ್ನು ಕೊಡಬಾರದು. ಸೊ ಇದು ಫಂಡಮೆಂಟಲ್ ಅಂದ್ರೆ ಯಮ. ಒಂದನೇದು ಮೊದಲೇ ಬರ್ತದೆ ಅಹಿಂಸ. ಆಮೇಲೆ ಸತ್ಯ. ಈಗ ಸತ್ಯ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಸುಳ್ಳು ಹೇಳುವುದಲ್ಲ, ಯಾರಿಗೂ ಒಂದು ಸುಳ್ಳು ಹೇಳುವುದಲ್ಲ. ಅದನ್ನ ಯಾರಿಗೆ ನಾವು ಇನ್ನೊಬ್ಬರಿಗೆ ನಾವು ಏನಾದರೂ ಪ್ರಾಮಿಸ್ ಮಾಡಿದ್ರೆ ಅದನ್ನ ಮುರಿಬಾರದು. ಸೊ ನೇರವಾಗಿ ಸತ್ಯ ಹೇಳ್ಬೇಕು, ಡೈರೆಕ್ಟ್ಲಿ ಸತ್ಯ. ಸೊ ಅದರಿಂದ ನಾವು ಗೊತ್ತಿದೆ ನಮಗೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂ ಚ ನ ಅನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ಅಂದ್ರೇನು? ಸತ್ಯಂ ಬ್ರೂಯಾತ್ ಸತ್ಯವನ್ನೇ ಹೇಳಬೇಕು, ಪ್ರಿಯಂ ಬ್ರೂಯಾತ್ ಪ್ರಿಯವಾದದನ್ನೇ ಹೇಳಬೇಕು, ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಪ್ರಿಯವಾದ ಸತ್ಯವನ್ನು ಹೇಳಬಾರದು, ಪ್ರಿಯಂಚ ನ ಅನೃತಂ ಬ್ರೂಯಾತ್ ಅಂದ್ರೆ ಒಳ್ಳೆ ಕೇಳಲಿಕ್ಕೆ ತುಂಬಾ ಖುಷಿ ಆಗತ್ತೆ ಅಂತ ಸುಳ್ಳು ಹೇಳಬಾರ್ದು. ಅನೃತ ಅಂದ್ರೆ ಸುಳ್ಳು. ಏಷ ಧರ್ಮ ಸನಾತನ, ಇದು ಸನಾತನ ಧರ್ಮ. ಸೊ ಆದ್ದರಿಂದ ಈ ಸತ್ಯ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ಸುಳ್ಳು ಸಾಕ್ಷಿ ಹೇಳಬಾರ್ದು. ಸಾಕ್ಷಿ ಹೇಳ್ಬೇಕಾದ್ರೆ ಕೋರ್ಟಿನಲ್ಲಿ ಎಷ್ಟೋ ಸಾಕ್ಷಿಗಳು ಸುಳ್ಳು ಹೇಳ್ತಾರೆ. ಸೊ ಸುಳ್ಳು ಸಾಕ್ಷಿ ಹೇಳಬಾರ್ದು. ಮತ್ತೆ ಪ್ರಜಲ್ಪ ಮಾಡಬಾರ್ದು. ಪ್ರಜಲ್ಪ ಅಂದ್ರೆ ಹಾಳು ಹರಟೆ, ಈ ಒಂದು ಭೌತಿಕ ವಿಚಾರಗಳ ವ್ಯವಹಾರಗಳ ಬಗ್ಗೆ ಮಾತಾಡೋದು. ಸೊ ಅದನ್ನ ಮಾಡಬಾರ್ದು. ಆಮೇಲೆ ಆಸ್ತೇಯ. ಆಸ್ತೇಯ ಅಂದ್ರೆ ಕಳ್ಳತನ ಮಾಡಬಾರದು. ಸೊ ನಾವು ನಮ್ಮದು ಏನು ಅಲ್ಲ ಅದನ್ನ ನಾವು ಮುಟ್ಟಬಾರದು. ಸೊ ಅದರಿಂದ ಇಲ್ಲಿ ಏನ್ ಹೇಳ್ತಾರೆ, ಲೋಭಿ ಆಗಬಾರ್ದು, ಹೊಟ್ಟೆ ಕಿಚ್ಚು ಪಡಬಾರದು. ಸೊ ಹಾಗಾಗಿ ಸಾಲವನ್ನ ನಾವು ತೆಗೆದುಕೊಳ್ಳ ಅಗತ್ಯ ಇದ್ರೆ ಮಾತ್ರ ಆ ಸಾಲ ತೆಗೆದುಕೊಂಡ್ರೆ ಅದನ್ನ ತೀರಿಸಬೇಕು. ಸೊ ಅಸ್ತೇಯ. ಬ್ರಹ್ಮಚರ್ಯ. ಸೊ ಬ್ರಹ್ಮಚರ್ಯಕ್ಕೆ ಡಿವೈನ್ ಕಂಡಕ್ಟ್ ಅಲ್ಲಿ ಹಾಕಿದ್ದಾರೆ, ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಬ್ರಹ್ಮಚರ್ಯವನ್ನ ಆದಷ್ಟು ನಾವು ಪಾಲಿಸಬೇಕು. ಅದಕ್ಕೆ ಡ್ರೆಸ್ ಅಂಡ್ ಸ್ಪೀಕ್ ಮಾಡೆಸ್ಟ್ಲಿ. ಸೊ ಅದರಿಂದ ನಮ್ಮ ಆ ಒಂದು ಡ್ರೆಸ್ ಮತ್ತೆ ನಾವು ಹಾಕ್ತಕ್ಕಂಥ ವಸ್ತ್ರ ಮತ್ತು ಆಡ್ತಕ್ಕಂಥ ಮಾತು ತುಂಬಾ ಅದು ಮಾಡೆಸ್ಟ್ಲಿ ಆಗಿರ್ಬೇಕು, ಅಂದ್ರೆ ತುಂಬಾ ಗೌರವಯುತವಾಗಿರ್ಬೇಕು ಅದು. ಆಮೇಲೆ ಯಾರು ಮದುವೆಯಾಗಿರ್ತಾರೆ ಅವರು ಒಬ್ಬರಿಗೊಬ್ಬರಿಗೆ ನಂಬಿಕೆ, ಫೇತ್ಫುಲ್ನೆಸ್, ಒಬ್ಬರಿಗೊಬ್ಬರಿಗೆ ಫೇತ್ಫುಲ್ ಆಗಿರ್ಬೇಕು. ಎಲ್ಲಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ, ನಾವು ಮಾತನಾಡುವುದರಲ್ಲಿ ಮತ್ತು ನಮ್ಮ ಯೋಚನೆಗಳಲ್ಲೂ ಕೂಡ, ಅಂದ್ರೆ ದಂಪತಿಗಳು ಅವರು ಫೇತ್ಫುಲ್ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಅದು ಬ್ರಹ್ಮಚರ್ಯ, ಅದು ಕೂಡ ಬ್ರಹ್ಮಚರ್ಯದಲ್ಲೇ ಬರುತ್ತದೆ. ಮತ್ತೆ ಬ್ರಹ್ಮಚರ್ಯದಲ್ಲಿ ಈಗ
ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಯುತ ಮಕ್ಕಳನ್ನು ಪಡೀಲಿಕ್ಕಾಗಿ ಮಾತ್ರ ಕಾಮಜೀವನ, ಇದು ಕೂಡ ಬ್ರಹ್ಮಚರ್ಯದಲ್ಲೇ ಬರುತ್ತೆ. ಆಮೇಲೆ ಕ್ಷಮ ಅಂದ್ರೆ ತಾಳ್ಮೆ. ಸೊ ಅದರಿಂದ ಜನರ ಜೊತೆ ನಾವು ತುಂಬಾ ತಾಳ್ಮೆಯಿಂದ ಇರಬೇಕು. ಸೊ ತರೋರಪಿ ಸಹಿಷ್ಣುನ, ಸೊ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನದೇನ ಮಾನನೀಯ ಮಾನೇನ ಮಾನ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿ. ಅಮಾನೀನ ಮಾನನಿ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿ. ಸೊ ಅದರಿಂದ ತೃಣಾದಪಿ ಸುನೀಚೇನ, ಅದರಲ್ಲಿ ತರೋರಪಿ ಸಹಿಷ್ಣುನ ಅಂದ್ರೆ ಮರವನ್ನು ಕಡಿದ್ರು ಕೂಡ ಅದು ಚಿಗುರ್ತದೆಯಂತೆ, ಅದು ಯಾವತ್ತೂ ಇದು ಮಾಡೋದಿಲ್ಲ, ಅಂದ್ರೆ ರೆಸಿಸ್ಟ್ ಮಾಡೋದಿಲ್ಲ. ಸೊ ಹಾಗೆ ಪೇಷನ್ಸ್ ಇಂದ ಕಾಲ ಕಳಬೇಕು. ಯಾಕಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಸಹಿಷ್ಣುತೆ ತುಂಬಾ ಮುಖ್ಯ. ಅದರಿಂದ ನಾವು ಇನ್ನೊಬ್ಬರು ಏನಾದರೂ ಮಾತಾಡಿದ್ರು, ಅವರು ಏನಾದರೂ ನಮ್ಮ ಮೇಲೆ ನಾವು ಏನಾದರೂ ಆಕ್ಷನ್ಸ್ ಮಾಡಿದ್ರು, ಅಂದ್ರೆ ಏನಾದರೂ ರೀತಿಯಿಂದ ವ್ಯವಹಾರ ಮಾಡಿದ್ರು, ಸೊ ಅದನ್ನ ನಾವು ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಅದು ಬೇರೆ ವ್ಯಕ್ತಿ. ಸೊ ಅವರು ನಮ್ಮ ಜೊತೆ ಆ ಥರ ಮಾಡ್ತಾ ಇದ್ದಾರೆ, ಅದನ್ನ ನಾವು ತಾಳ್ಕೊಳ್ಬೇಕಂತೆ. ಸೊ ತಾಳಿದವನು ಬಾಳಿಯಾನು, ಇದು ಕೂಡ ಗಾದೆಯಲ್ಲೂ ಕೂಡ ಇದ್ದಲ್ಲಿ. ಸೊ ಆದ್ದರಿಂದ ಆ ಬೇರೆಯವರು ಅವರು ಹಾಗೆ ಅವರ ಪ್ರಕೃತಿ, ಅವರದ್ದು ನೇಚರ್ ಹೇಗಿದೆ, ಅವರು ಅಡ್ಜಸ್ಟ್ ಆಗೋದಿಲ್ಲ ನಮಗೆ, ಅವರು ಹಾಗೆ ನಡೆದುಕೊಳ್ಳಲಿ. ಆದರೆ ನಾವು ಮಾತ್ರ ನಮ್ಮ ತಾಳ್ಮೆಯನ್ನು ಕಳ್ಕೋಬಾರ್ದು. ಡೋಂಟ್ ಬಿ ಇನ್ ಎ ಹರಿ. ಅವಸರದಲ್ಲಿ ಅವರಿಗೆ ಅವಸರದಲ್ಲಿ ಪ್ರತಿಕ್ರಿಯೆ ಮಾಡಬಾರದು. ನಾವು ಅವರಿಗೆ ಅವಸರವಾಗಿ ತುಂಬಾ ಎಮೋಷನಲ್ ಆಗಿ ಅವರಿಗೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಮಾಡಬಾರ್ದು, ಪ್ರತಿಕ್ರಿಯೆ ಕೊಡಬೇಕು. ಆದರೆ ಹೇಗೆ ತುಂಬಾ ಸಾವಧಾನದಿಂದ ಮಕ್ಕಳ ಮೇಲೆ ಮತ್ತು ವಯಸ್ಸಾದವರ ಮೇಲೆ ಕೂಡ ತುಂಬಾ ಪೇಷನ್ಸ್ ಇಟ್ಕೋಬೇಕು, ತುಂಬಾ ತಾಳ್ಮೆ ಇರಬೇಕು. ಧೃತಿ ಅಂದ್ರೆ ಏನು? ಧೃತಿ ಅಂದ್ರೆ ದೃಢತೆ ಸ್ಥಿರತೆ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಎಂತ ಕಷ್ಟ ಕಾಲದಲ್ಲಿ ದೃಢತೆ ತುಂಬಾ ಕಷ್ಟ. ಯಾಕಂದ್ರೆ ಕಷ್ಟ ಕಾಲದಲ್ಲಿ ದೃಢತೆ ಬರೋದಿಲ್ಲ, ಸ್ಥಿರತೆ ಬರೋದಿಲ್ಲ. ಅವಾಗ ಆ ಕಾಲದಲ್ಲಿ ಕೂಡ ನಾವು ನಮ್ಮ ಒಂದು ವಿಲ್ ಪವರ್ ಇಟ್ಕೊಂಡು ನಾವು ದೃಢತೆಯಿಂದ ಇರಬೇಕು. ಸೊ ಆಮೇಲೆ ಕಂಪ್ಯಾಷನ್, ದಯಾ ಅಂದ್ರೆ ಕರುಣೆ. ಸೊ ಅದರಿಂದ ಬೇರೆಯವರಿಗೆ ನಾವು ಏನ್ ಮಾಡ್ತೇವೆ, ಅಯ್ಯೋ ಅವ್ರಿಗೆ ಕಷ್ಟದಲ್ಲಿ ಇದ್ರಾಗ, ಹೌದಾ, ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ರು ಕೂಡ ಹಾಗೆ ನೋಡಿ, ಅವ್ನು ಪಾಪ ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಆ ಕಷ್ಟ ಬಂದಿದೆ, ಈ ತರ ನಾವು ಇನ್ಸೆನ್ಸಿಟಿವ್ ಆಗ್ಬಿಡ್ತೇವೆ ಅಲ್ವಾ. ಈಗ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೇವೆ, ನಮಗೆ ಗೊತ್ತಿದೆ ಕಷ್ಟ ಯಾಕೆ ಬರುತ್ತೆ, ಪಾಪದ ಫಲ ಅದು ಅಂತ ನಮಗೆ ಗೊತ್ತಿದೆ ಅಲ್ವಾ. ಹರೇ ಕೃಷ್ಣ. ನೀವು ಉತ್ತರ ಹೇಳಿದ್ರೆ ನನಗೆ ಮುಂದೆ ಹೇಳಲಿಕ್ಕೆ ತೊಂದರೆ ಆಗ್ಬಿಡತ್ತೆ. ಸೊ ಅವಾಗ ಈ ತರ ನಾವು ಅಂದ್ರೆ ಇನ್ಸೆನ್ಸಿಟಿವ್ ಆಗ್ಬಿಡ್ತೇವೆ, ಬೇರೆಯವರಿಗೆ ನಾವು ಸಂವೇದನೆ ಕೊಡೋದಿಲ್ಲ. ಅವ್ನ ಪಾಪದ ಫಲ ಅನುಭವಿಸ್ಲಿ ಬಿಡು ಅಂತ, ಆ ಥರ ಆಗ್ಬಾರದಂತೆ. ಸೊ ಅದಕ್ಕೆ ನಾವು ಅವರ ಮೇಲೆ ಅನುಕಂಪ ತೋರಬೇಕು, ಸಿಂಪತಿ. ಸೊ ನಮ್ಮ ಸಹಾಯವನ್ನು ಕೂಡ ಅವರಿಗೆ ಮಾಡಬೇಕು. ಅವರು ನಮಗೆ ಥ್ಯಾಂಕ್ಸ್ ಹೇಳದೆ ಹೋದ್ರು ಕೂಡ, ನಾವು ಕೃತಜ್ಞತೆ ಹೇಳದಿದ್ರು ಕೂಡ ನಾವು ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಇದು ದಯೆ, ಇನ್ನೊಬ್ಬರಿಗೆ, ಜನರಿಗೆ, ಪ್ರಾಣಿಗಳಿಗೆ, ಮತ್ತೆ ಕಾಡಿಗೆ ಅಂದ್ರೆ ಪ್ಲಾಂಟ್ಸ್, ಗಿಡ ಮರಗಳಿಗೆ, ಮತ್ತೆ ಭೂತಾಯಿಗೆ, ಎಲ್ಲರಿಗೂ ಕೂಡ ನಾವು ಕರುಣೆಯಿಂದ ಇರಬೇಕಂತೆ. ಅದರಿಂದ ಮತ್ತೆ ಎರಡನೇದು, ಫರ್ಗಿವ್ ದೋಸ್ ಹೂ ಶೋ ರಿಮೋರ್ಸ್ ಅಂಡ್ ಹೂ ಅಪೋಲಜೈಸ್ ಟು ಯು. ಸೊ ಅವ್ರನ್ನ ಇನ್ನೊಬ್ಬರು ಯಾರಾದರೂ ಪಶ್ಚಾತ್ತಾಪ ಪಟ್ರೆ ಅವರ ಮೇಲೆ ನಾವು ಕ್ಷಮೆ ತೋರ್ಬಿಡ್ಬೇಕು, ಏನಾದರೂ ತಪ್ಪು ಮಾಡಿ. ಸೊ ಹಾಗೆಲ್ಲ ಇದೆ. ಸೊ ಅದರಿಂದ ಕಂಪ್ಯಾಷನ್ ಹೇಳೋದು ಅದು ವೈಷ್ಣವನ ಮುಖ್ಯ ಗುಣ. ಪರದುಃಖ ದುಃಖಿ ವೈಷ್ಣವ, ಪರದುಃಖ ದುಃಖಿ, ಇದು ವೈಷ್ಣವರ ಗುಣದಲ್ಲಿ ಬಹಳ ಮುಖ್ಯವಾದ ಗುಣ ಕಂಪ್ಯಾಷನ್. ಸೊ ಇದರ ಕಂಪ್ಯಾಷನ್ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ಹೊತ್ತು ಮಾತಾಡ್ಬೋದು. ಯಾಕೆಂದ್ರೆ ಕಂಪ್ಯಾಷನ್ ವೈಷ್ಣವನ ಒಂದು ಪರದುಃಖ ದುಃಖಿ ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾದ ಗುಣ, ಪ್ರೈಮರಿ ಗುಣ, ಮೂಲಭೂತ ಗುಣ. ಸೊ ಆಮೇಲೆ ಆರ್ಜವಂ, ಆನೆಸ್ಟಿ, ಪ್ರಾಮಾಣಿಕತೆ. ಎಂತ ಪ್ರಾಮಾಣಿಕತೆ ಅಂದ್ರೆ ಶತ್ರುವಿನ ಎದುರಿಗೂ ಸತ್ಯವನ್ನು ಹೇಳ್ತಕ್ಕಂಥ ಪ್ರಾಮಾಣಿಕತೆ, ಅದೇ ಇರಬೇಕಂತೆ. ಪ್ರಾಮಾಣಿಕತೆ ಇರಬೇಕು, ಸ್ಟ್ರೈಟ್ ಫಾರ್ವರ್ಡ್, ಸರಳವಾದ ನೇರವಾದ ನಡತೆ, ಅದು ಆರ್ಜವಂ. ಅದರಿಂದ ನಮಗೆ ನಾವೇ ಪ್ರಾಮಾಣಿಕರಾಗಿರ್ಬೇಕು. ಸೊ ಅದರಿಂದ ಪ್ರಾಮಾಣಿಕತೆ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ಬೇರೆಯವರಿಗೆ ದೋಷ ಕೊಡುವುದಿಲ್ಲ, ಸೊ ಇನ್ನೊಬ್ಬರಲ್ಲಿ ತಪ್ಪು ಹುಡುಕೋದು, ಸೊ ಅದನ್ನ ಫಾಲ್ಟ್ ಫೈಂಡಿಂಗ್ ನೇಚರ್ ಇಲ್ಲ. ತಪ್ಪು ದೋಷ ಕೊಡದೆ ನಮ್ಮ ತಪ್ಪಿದೆ ಅಂತ ನಾವು ಅದನ್ನ ತಿದ್ಕೊಳ್ಬೇಕು. ಸೊ ಹಾಗಾಗಿ ಕಷ್ಟದ ಸಮಯದಲ್ಲೂ ಕೂಡ ನಾವು
ಗೌರವಯುತವಾಗಿ ನಡ್ತಕ್ಕಂಥದ್ದು ಆರ್ಜವಂ. ಆಮೇಲೆ ಮಿತ ಆಹಾರ. ಸೊ ಮಿತ ಆಹಾರ ಅಂದರೆ ಆಹಾರದಲ್ಲಿ ನಾವು ಮಿತವಾದ ಅದು ಆಹಾರ ಸೇವನೆ ಮಾಡ್ತಕ್ಕಂಥದ್ದು, ಅತಿಯಾದ ಆಹಾರ ಸೇವನೆ ಅಲ್ಲ. ಸೊ ಅದರಿಂದ ಅದು ಕೂಡ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಪ್ರಸಾದ ಸೇವನೆ ಮಾಡ್ತಕ್ಕಂಥದ್ದು. ಇದು ಆಹಾರದ ಬಗ್ಗೆ ಕೂಡ 6ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸ್ಸು ಯುಕ್ತ ಸ್ವಪ್ನಾವಬೋಧಸ್ಯ ಗೊತ್ತಿಲ್ಲ. ಸೊ ಅಲ್ಲಿ ಕೂಡ ಹೇಳಿದ್ದಾರೆ, ಭಗವದ್ಗೀತೆಯಲ್ಲಿ ಕೂಡ ಭಗವಂತ ಹೇಳ್ತಾನೆ ಯುಕ್ತ ಆಹಾರ ವ್ಯವಹಾರ ಇದರಲ್ಲಿ ಎಷ್ಟು ಸರಿಯಾದ ಪ್ರಮಾಣದಲ್ಲಿ ಮಾಡಬೇಕು. ಆಮೇಲೆ ಶೌಚ ಅಂದರೆ ಅದು ಶುಚಿತ್ವ. ಸೊ ಅದರಿಂದ ಶುಚಿತ್ವ ಹೇಗೆ ಅಂದರೆ ನಮ್ಮ ದೇಹವನ್ನು ಶುಚಿಯಾಗಿ ಇಡಬೇಕು, ಅದು ಎಲ್ಲರಿಗೂ ಗೊತ್ತಿದೆ. ಶುಚಿತ್ವ ಅಲ್ಲಿಗೆ ನಿಲ್ಲುವುದಿಲ್ಲ, ಮನಸ್ಸನ್ನು ಶುಚಿಯಾಗಿಡಬೇಕು, ನಮ್ಮ ಮಾತು ಶುಚಿಯಾಗಿರಬೇಕು. ಇದು ವೆರಿ ಮುಖ್ಯವಾದದ್ದು. ಯಾಕೆಂದರೆ ನಾವು ಶುಚಿತ್ವ ಅಂದರೆ ನಮ್ಮ ದೇಹ ಅಂತ ತಿಳ್ಕೊಂಡ್ಬಿಡ್ತೇವೆ, ಆದರೆ ನಮ್ಮ ಮನಸ್ಸು ನಮ್ಮ ಮಾತಿನ ಶುಚಿ ಅದು ಕೂಡ ಮುಖ್ಯ. ಸೊ ಅದರಿಂದ ಇಲ್ಲಿ ಮನಸ್ಸು ಶುಚಿಯಾಗಿರೋದು ಅಂತಂದ್ರೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ನಮ್ಮ ಕೆಲಸ ಮಾಡೋ ಸ್ಥಳವನ್ನು ನೀಟಾಗಿ ಇಟ್ಕೊಳ್ಳೋದು, ಅದು ಕೂಡ ಅದರಲ್ಲೇ ಬರುತ್ತೆ. ಇಲ್ಲದ್ರೆ ನಮ್ಮ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಅಲ್ವಾ, ಮನೆಯಲ್ಲಿ ಎಲ್ಲೆಲ್ಲೋ ಹೇಗೇಗೋ ಬಿದ್ಕೊಂಡ್ರೆ ಕಿರಿಕಿರಿ ಆಗುತ್ತೆ ಅಲ್ವಾ. ಹರೇ ಕೃಷ್ಣ. ಸೊ ಅದರಿಂದ ಅದು ಇದು ಮನೆಯಲ್ಲಿ ಎಲ್ಲದನ್ನು ಕೂಡ ಒಪ್ಪವರ್ಣವಾಗಿ ಇಡ್ತಕ್ಕಂಥದ್ದು ಅದು ಕೂಡ ಬರುತ್ತೆ. ಆಮೇಲೆ ಇನ್ನೊಬ್ಬರ ಹತ್ರ ಮಾತಾಡುವಾಗ ನಾವು ಅವಾಚ್ಯ ಶಬ್ದಗಳನ್ನು ಮಾತಾಡಬಾರ್ದು, ಅವರಿಗೆ ಗೌರವಯುತವಾಗಿ ಇದೆಲ್ಲ ಶುಚಿತ್ವಕ್ಕೆ ಬರುತ್ತೆ. ಅಂದರೆ ಅದಕ್ಕೆ ನಮಗೆ ಶುಚಿತ್ವ ಅದು ಬಹಳ ಮುಖ್ಯವಾದದ್ದು. ಇನ್ನು ನಿಯಮಗಳನ್ನು ನೋಡೋಣ. ಇದು ಈಗ ಯಮ ನೋಡಿದ್ವಿ ನಾವು, ನಿಯಮಗಳು ಏನೇನು. ಆಮೇಲೆ ಒಂದು ಹರಿ ಅಂತ ಹೇಳ್ತಾರೆ. ಹರಿ ಅಂದರೆ ಅದು ಪಶ್ಚಾತ್ತಾಪ ಪಡ್ತಕ್ಕಂಥದ್ದು. ಪಶ್ಚಾತ್ತಾಪ, ನಾವೇನಾದರೂ ಯಾರಿಗಾದರೂ ಏನಾದರೂ ತಪ್ಪು ಮಾಡಿದರೆ ನಾವು ಪಶ್ಚಾತ್ತಾಪ ಪಡ್ಕೊಳ್ಬೇಕು. ಮತ್ತೆ ನಾವು ಪಶ್ಚಾತ್ತಾಪ ಪಡೋದೊಂದೇ ಅಲ್ಲ, ನಾವು ಹೇಗೆ ಪಡೋದು ಪಶ್ಚಾತ್ತಾಪನ ಅಂದರೆ ದೇವರಿಗೆ ಪ್ರಾರ್ಥನೆ ಮಾಡಬೇಕಂತೆ. ನಾನು ಹೀಗೆ ಮಾಡಿದ್ದೇನೆ, ಅದು ನಾವು ಯಾವ ರೀತಿ ಪ್ರಾರ್ಥನೆ, ಪೆಟಿಷನ್ ಟು ದ ಲಾರ್ಡ್. ಆಮೇಲೆ ಇನ್ನು ಯಾರು ನಮಗೆ ತೀರಾ ಹತ್ತಿರದಲ್ಲಿ ಇರ್ತಾರೆ, ತುಂಬಾ ಕ್ಲೋಸ್ ಪರ್ಸನ್, ನಾವು ಯಾರನ್ನು ನಂಬಿರ್ತೇವೆ, ನಂಬಿಕೆಗೆ ಅರ್ಹರಾದ ವ್ಯಕ್ತಿ ನಮಗೆ ಯಾರಿರ್ತಾರೆ ಹತ್ತಿರವಾಗಿ, ಅವರ ಜೊತೆ ನಾವು ಅದನ್ನು ಹೇಳ್ಕೊಳ್ಬೇಕು. ನಾವು ಬೇರೆಯವರಿಗೆ ಮಾತಿನಲ್ಲಿ ಆಗಲಿ ನಮ್ಮ ಕೃತಿಯಲ್ಲಾಗಲಿ ಏನಾದರೂ ಒಂದು ಹರ್ಟ್ ಅಂದರೆ ಇನ್ನೊಬ್ಬರಿಗೆ ನಾವು ಹರ್ಟ್ ಹೇಳೋದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ, ಇನ್ನೊಬ್ಬರಿಗೆ ನಾವು ಘಾಸಿ ಮಾಡಿದ್ದೇವೆ ನಮ್ಮ ಮಾತಿನಿಂದ. ಕೆಲವರು ಮಾತು ಹೇಳ್ತಕ್ಕಂಥದ್ದು ತುಂಬಾ ದೊಡ್ಡ ಇದು, ಅದು ಬಾಣ, ಅದರಿಂದ ಗಾಯ ಮಾಡಿದ್ದೇವೆ ಇನ್ನೊಬ್ಬರಿಗೆ, ಅಥವಾ ನಮ್ಮ ಕೃತಿಯಿಂದ ನೀವು ಇನ್ನೊಬ್ಬರಿಗೆ ಘಾಸಿ ಮಾಡಿದ್ದೇವೆ. ಹರೇ ಕೃಷ್ಣ. ಚುಚ್ಚಿ ಮಾತಾಡುವುದಾ ಅನ್ನೋದ ಮಾತಾಜಿ? ಅದು ಯಾವ ತರ ಬೇಕಾದ್ರೂ ಇರ್ಬೋದು. ಮಾಡೋದು ಅಂತ ಇನ್ನೊಬ್ಬರ ಮಾತಿನಿಂದ ನೋವು ಮಾಡೋದು ತುಂಬಾ ಡೀಪ್. ಮಾತಿನಿಂದ ಈಗ ನಾವು ಕೈಯಿಂದ ನೋವು ಮಾಡೋದು ಬೇಗ ಗುಣ ಆಗತ್ತೆ, ಮಾತಿನಿಂದ ನೋವು ಮಾಡೋದು ಬಹಳ ಕಾಲ ಉಳಿಯುತ್ತೆ. ಸೊ ಆದ್ದರಿಂದ ಇದನ್ನ ಮಾಡಬಾರ್ದು. ಆಮೇಲೆ ಎರಡನೇದು, ಇನ್ನೊಬ್ಬರಲ್ಲಿ ತಪ್ಪು ಕಂಡುಹಿಡಿಯೋದು, ಇನ್ನೊಬ್ಬರ ಒಂದು ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ಒಂದು ಇದನ್ನೆಲ್ಲ ಅವರ ಹ್ಯಾಬಿಟ್ಸ್ ಬಗ್ಗೆ ಹೇಳೋದು. ಈಗ ನಮ್ಮ ಹತ್ರ ಅವರಿಗೆ ತಿದ್ದಲಿಕ್ಕೆ ಆಗದಿದ್ದರೆ ಅದನ್ನು ಹೇಳುವಾಗಿಲ್ಲ. ಸೊ ಹಾಗಾಗಿ ಇದೆಲ್ಲ ಕೂಡ ಪಶ್ಚಾತ್ತಾಪದಲ್ಲಿ ಬರುತ್ತೆ. ಆಮೇಲೆ ಕಂಟೆಂಟ್ಮೆಂಟ್, ಎರಡನೆಯ ನಿಯಮ ಅಂದರೆ ಕಂಟೆಂಟ್ಮೆಂಟ್ ಅಂದರೆ ತೃಪ್ತಿ, ಸಂತೋಷದಲ್ಲಿರೋದು. ನಾವು ಇದ್ದುದರಲ್ಲಿ ತೃಪ್ತಿ ಪಡಬೇಕು. ನಾವು ತುಂಬಾ ತೃಪ್ತಿ ಪಡಲಿಕ್ಕಾಗಿ ಬಹಳ ಕಷ್ಟಪಡಬೇಕಾಗಲಿಲ್ಲ, ಯಾಕೆಂದ್ರೆ ನಾವು ಮಾಡಿದ ಕರ್ಮದ ಪ್ರಕಾರ ನಮಗೆ ಫಲ ಸಿಕ್ಕತ್ತೆ. ಸೊ ಅದರಿಂದ ನಾವು ಇದ್ದಿದ್ದರಲ್ಲಿ ತೃಪ್ತಿ ಪಡಬೇಕು. ತುಂಬಾ ಕಷ್ಟಪಟ್ಟು ತೃಪ್ತಿ ಪಡಲಿಕ್ಕಾಗಿ ನಾವು ಏನೇನೇನೇನೋ ತಂದ್ಕೊಳ್ಳೋದು ಅದೇ ಇಲ್ಲ. ನಾವು ಸರಳವಾದ ಜೀವನ ಮಾಡಬೇಕು. ಮತ್ತೆ ನಮಗೆ ಬೇಕಾಗ್ತಕ್ಕಂಥ ಭೌತಿಕ ವಸ್ತುಗಳನ್ನ, ಭೌತಿಕ ಒಂದು ಅವಶ್ಯಕತೆಗಳನ್ನ ತುಂಬಾ ಕಡಿಮೆ. ಸೊ ಇದಕ್ಕೆ ಸಿಂಪಲ್ ಲಿವಿಂಗ್ ಹೈಯರ್ ಥಿಂಕಿಂಗ್ ಹೇಳ್ತಾರೆ. ಆದ್ರೆ ನಾವೀಗ ಏನ್ ಮಾಡ್ತಾ ಇದ್ದೇವೆ, ಸಿಂಪ್ಲಿ ಲಿವಿಂಗ್ ನೋ ಥಿಂಕಿಂಗ್. ಸೊ ಅದರಿಂದ ನಾವು ಅಂದ್ರೆ ಯಾವಾಗಲೂ ತುಂಬಾ ಸರಳ ಜೀವನ. ಮತ್ತೆ ಇಲ್ಲಿ ಎರಡನೇದು, ನಾವು ಕೃತಜ್ಞತಾಪೂರ್ವಕ ಜೀವನ. ಅಂದ್ರೆ ನಂಗೆ ಇವತ್ತು ಆರೋಗ್ಯ ಇದೆ, ಮತ್ತೆ ನನಗೆ ಇವತ್ತು ದೇವರು ಇಷ್ಟು ಕೊಟ್ಟಿದ್ದಾರೆ ನಮ್ಗೆ ಎಲ್ಲ, ಅದಕ್ಕೆ ನಾವು ಕೊಟ್ಟಿದ್ದಕ್ಕೆ ನಾವು ಕೃತಜ್ಞತೆ ಇರತಕ್ಕಂಥದ್ದು. ಭಗವಂತ ನಂಗೆ ಇಷ್ಟು ಕೊಟ್ಟಿದ್ದಾನೆ, ನಾ ಕೃತಜ್ಞೆ, ನನ್ನಲ್ಲಿ ಇಷ್ಟಿದೆ, ನಾನು ಸಂತೋಷವಾಗಿದ್ದೇನೆ. ಇದಕ್ಕಾಗಿ ಮತ್ತೆ ಎಲ್ಲೂ ದೊಡ್ಡ
ಹೋರಾಟ ಮಾಡಿ ನಾವು ಹಣ ಸಂಪಾದನೆ ಮಾಡಬೇಕಾಗಿಲ್ಲ. ಸೊ ಲೀವ್ ಇನ್ ದ ಪ್ರೆಸೆಂಟ್, ಬಿ ಹ್ಯಾಪಿ, ಸ್ಮೈಲ್ ಅಂಡ್ ಅಪ್ಲಿಫ್ಟ್ ಅದರ್ಸ್. ಸೊ ಇದು ತುಂಬ ಮುಖ್ಯ. ನಾವು 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 ಸಂತೋಷವೇ ಇರೋದಿಲ್ಲ, ನಾವು ಬೇರೆಯವರನ್ನು ಕೂಡ ನಾವು ಅಪ್ಲಿಫ್ಟ್ ಮಾಡಬೇಕು, ಅವರಿಗೂ ಕೂಡ ಕೃಷ್ಣ ಪ್ರಜ್ಞೆ ಕೊಡಬೇಕು. ದಾನದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಮತ್ತೆ ಇದರಲ್ಲಿ ಹೇಳುವಂಥದ್ದು ಹೆಚ್ಚಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿದ್ದ ವಿಚಾರ. ಅಂದರೆ ಭಗವಂತನಿಗಾಗಿ ದಾನ, ಭಗವದ್ಭಕ್ತರಿಗಾಗಿ ದಾನ, ಭಗವಂತ ನಮಗೆ ತಿಳಿಸಿ ಕೊಡುವ ಆ ಭಕ್ತರಿಗಾಗಿ ದಾನ ಕೊಡಬಹುದು. ಮತ್ತೆ ಭಗವಂತನ ಒಂದು ಪುಸ್ತಕಗಳು ಅಂದರೆ ಭಗವದ್ಗೀತಾ, ಭಾಗವತಂ, ಇದನ್ನು ಕೂಡ ದಾನವಾಗಿ ಕೊಡಬಹುದು. ಸೊ ಅದರಿಂದ ಅತಿಥಿಗಳಿಗೆ ನಾವು ದೇವರಂತೆ ನಾವು ಅವರನ್ನು ಸತ್ಕರಿಸಬೇಕು. ಸೊ ಇದು ದಾನದಲ್ಲೇ ಬರುತ್ತೆ. ಮತ್ತೆ ಆಸ್ತಿಕ್ಯ ಅಂತಂದರೆ ಶ್ರದ್ಧೆ. ನಮಗೆ ಯಾರಲ್ಲಿ ಶ್ರದ್ಧೆ ಇರಬೇಕು? ನಿಷ್ಠೆ, ಅನ್ಶೇಕೆಬಲ್ ಫೇತ್. ಅಂದರೆ ಯಾರಲ್ಲಿ ನಾವು ಮಾಡ್ತಕ್ಕಂಥ ಭಕ್ತಿ ಪಥ ಸರಿ ಇದೆ, ನಮಗೆ ಅದರಲ್ಲೇ ಒಂದು ಫೇತ್, ನಿಷ್ಠೆ ಇರಬೇಕು. ಎರಡನೇದು ಗುರುವಿನಲ್ಲಿ ನಿಷ್ಠೆ, ಸಾಧುವಿನಲ್ಲಿ, ಗುರು ಸಾಧು ಶಾಸ್ತ್ರ, ಇವುಗಳಲ್ಲಿ ನಿಷ್ಠೆ. ಇವುಗಳಲ್ಲಿ ನಮಗೆ ಅಚಲವಾದ ನಂಬಿಕೆ, ದೃಢವಾದ ನಂಬಿಕೆ. ಸೊ ಇದಿದ್ದಾಗ ನಮಗೆ ನಮ್ಮ ಆಧ್ಯಾತ್ಮಿಕ ಒಂದು ಗುರಿಯನ್ನು ತಲುಪಬಹುದು. ಸೊ ಅದರಿಂದ ನಾವು ಸಂದೇಹ ಪಡುವುದು, ನಿರಾಶೆ ಆಗುವುದು ಇದು ಇರಬಾರ್ದು. ಸೊ ಸ್ವಾಧ್ಯಾಯ, ನಾವು ಸ್ಟಡಿ ಆಫ್ ಸ್ಕ್ರಿಪ್ಚರ್ಸ್, ಇದು ಬಹಳ ಮುಖ್ಯ. ಸ್ವಾಧ್ಯಾಯ ಅಂತಂದರೆ ನಾವು ಮಾಡ್ತಕ್ಕಂಥ ಸ್ವಾಧ್ಯಾಯ ಪ್ರತಿನಿತ್ಯ ಒಂದು ಭಗವಂತ ಕೃಷ್ಣ ಕಥೆಗಳನ್ನ ಕೇಳುವುದು, ಕೃಷ್ಣ ಕಥೆಗಳನ್ನು ಹೇಳುವುದು, ಕೃಷ್ಣ ಕಥೆಗಳ ಬಗ್ಗೆ ಚರ್ಚೆ ಮಾಡುವುದು. ಸೊ ಇದು ಬಹಳ ಮುಖ್ಯ. ಮತ್ತೆ ಸ್ಮರಣೆ, ಕೃಷ್ಣ ಸ್ಮರಣೆ, ಮೆಮೊರೈಸ್ ದ ವರ್ಡ್ಸ್ ಆಫ್ ಕೃಷ್ಣ. ಸೊ ಸತತಂ ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯಂ ನ ಜಾತು ಚಿತ್. ನಾವು ಕೃಷ್ಣನ ವಿಷಯಗಳನ್ನು ಯಾವಾಗಲೂ ಕೃಷ್ಣನ ನೆನೆಯಬೇಕು ಮತ್ತು ಕೃಷ್ಣನನ್ನು ನಾವು ಯಾವತ್ತೂ ಮರಿಬಾರ್ದು. ಇದು ಮೂಲಭೂತ ತತ್ವದಲ್ಲೇ ಬರುತ್ತೆ. ಅದು ಈ ಎಲ್ಲ ಧರ್ಮಶಾಸ್ತ್ರದ ಮೂಲಭೂತ ತತ್ವ. ಕೃಷ್ಣನನ್ನು ಮರೆಯಬಾರದು, ಕೃಷ್ಣನನ್ನು ಯಾವಾಗಲೂ ನೆನಪಿಡಬೇಕು. ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯಂ ನ ಜಾತು ಚೇತ್. ಸೊ ಹಾಗಾದರೆ ಅದು ಹೇಗೆ ಬರುತ್ತೆ? ನಾವು ಸ್ವಾಧ್ಯಾಯ ಮಾಡಿದಾಗ, ಅಂದರೆ ನಾವು ಶಾಸ್ತ್ರ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿದಾಗ. ಅಧ್ಯಯನ ಮಾಡೋದು ಅಂದರೆ ಓದುವುದಲ್ಲ, ಅಧ್ಯಯನ ಮಾಡೋದು ಅಂದರೆ ಅಭ್ಯಾಸ ಮಾಡುವುದು. ಸೊ ಆ ಶಾಸ್ತ್ರ ಗ್ರಂಥಗಳಲ್ಲಿ ನಮಗೆ ಏನು ತಿಳಿಯುತ್ತೆ ಅದನ್ನು ರಿಯಲೈಸೇಷನ್ ಮಾಡ್ಕೊಳ್ಳೋದು. ಆ ರಿಯಲೈಸೇಷನ್ ಅಂದರೆ ನಾವು ಆಚರಣೆಗೆ ತಂದುಕೊಳ್ಳೋದು, ಅದು ಅಧ್ಯಾಯ. ಮತ್ತು ಕಾಗ್ನಿಷನ್, ಮತಿ. ಅಂದರೆ ನಾವು ಮತಿ ಅಂತಂದರೆ ಬುದ್ಧಿ, ಅದನ್ನು ಸ್ಪಿರಿಚುವಲ್ ಇಂಟೆಲೆಕ್ಟ್ ಮಾಡ್ಕೋಬೇಕು. ಈಗ ನಮಗೆ ಸ್ಪಿರಿಚುವಲ್ ಇಂಟೆಲೆಕ್ಟ್ ಇಲ್ಲ, ನಮಗೆ ಆಧ್ಯಾತ್ಮಿಕವಾದ ಒಂದು ಬುದ್ಧಿ. ಅದು ಹೇಗೆ ಬರುತ್ತೆ? ಥ್ರೂ ಶ್ರೀಲ ಪ್ರಭುಪಾದಾಸ್ ಗೈಡೆನ್ಸ್. ಸೊ ನಮ್ಮ ಆಚಾರ್ಯ, ಸಂಸ್ಥಾಪಕ ಆಚಾರ್ಯ ಶ್ರೀಲ ಪ್ರಭುಪಾದರು, ಅವರು ನಮಗೆ ಪ್ರೈಮರಿ ಗುರು. ಸೊ ಅವರ ಮಾರ್ಗದರ್ಶನ ಹೀಗೆ ನಮಗೆ ಸಿಕ್ಕುತ್ತೆ, ನಮಗೆ ಸ್ವಾಧ್ಯಾಯ ಮಾಡೋದ್ರಿಂದ ಸಿಕ್ಕುತ್ತೆ. ಸೊ ಹಾಗಾಗಿ ಆಗ ನಮ್ಮ ಬುದ್ಧಿ ಚುರುಕಾಗುತ್ತೆ. ಸೊ ಚುರುಕು ಬುದ್ಧಿ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಡಿಸ್ಕವರ್ ಅಂಡ್ ಹಿಡನ್ ಲೆಸನ್ ಇನ್ ಈಚ್ ಎಕ್ಸ್ಪೀರಿಯನ್ಸ್ ಟು ಡೆವಲಪ್ ಎ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಆ್ಯಂಡ್ ಯುವರ್ ಸೆಲ್ಫ್. ಅಂದರೆ ನಮ್ಮ ಜೀವನದ ಒಂದು ಆಳವಾದ ಅರ್ಥ ಮಾಡ್ಕೊಳ್ಬೇಕು. ಜೀವನ ಅಂದ್ರೆ ಏನು, ನಾನು ಅಂದರೆ ಏನು, ಇದನ್ನೆಲ್ಲ. ಸೊ ಹಾಗಾಗಿ ಅದು ಚುರುಕು ಬುದ್ಧಿ ಆಗುತ್ತೆ. ಶ್ರೀಲ ಪ್ರಭುಪಾದರ ಮಾರ್ಗದರ್ಶನದಲ್ಲಿ ನಾವು ಇದನ್ನು ಮಾಡ್ಬೋದು. ಮತ್ತು ವ್ರತ ಎಲ್ಲರಿಗೂ ಕೂಡ ಗೊತ್ತಿದೆ. ನಾವು ಅಂದರೆ ಏಕಾದಶಿ ವ್ರತ, ಆಮೇಲೆ ಕೃಷ್ಣ ಜನ್ಮಾಷ್ಟಮಿ, ರಾಮನವಮಿ, ಹಾಗೆ ನರಸಿಂಹ ಜಯಂತಿ, ಮತ್ತು ತಿರೋಭಾವ ದಿವಸಗಳು, ನಮ್ಮ ಆಚಾರ್ಯರು ಸಂಪ್ರದಾಯದು ಅದೆಲ್ಲ ಫಾಸ್ಟಿಂಗ್. ಸೊ ಮತ್ತು ಅದು ಪಿಲಿಗ್ರಿಮೇಜ್, ಯಾತ್ರೆಗೆ ಹೋಗ್ತಕ್ಕಂಥ ವ್ರತ. ಸೊ ಅದರಲ್ಲೇ ಬರ್ತದೆ. ಸೊ ಅದರಿಂದ ಜಪ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ, ಇದು ಜಪ ಮಾಡ್ತಕ್ಕಂಥದ್ದು ತುಂಬ ಬಹಳ ಮುಖ್ಯವಾದದ್ದು. ಜಪ ಮಾಡ್ಬೇಕಾದ್ರೆ ಮೊದಲು ಸ್ನಾನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆಂತಂದರೆ ಸ್ನಾನ ಮಾಡಿದ್ರೆ ಶುಚಿ ಇರುತ್ತೆ ಅಂತ. ಅದಕ್ಕೆ ಜಪಕ್ಕೇನು ನಿಯಮ ಇಲ್ಲ ಸ್ನಾನ ಮಾಡಬೇಕು ಅಂತ. ಆದರೂ ಕೂಡ ನಾವು ಮಾಡ್ತಕ್ಕಂಥದ್ದು ಅದು ಸದಾಚಾರ. ನಾವು ಶೌಚ ಇದ್ದರೆ, ನಮ್ಮ ಒಂದು ಶೌಚ ಇದ್ದರೆ ನಮಗೆ ಒಂದು ರೀತಿಯ ಉತ್ಸಾಹ ಬರುತ್ತೆ. ಆಮೇಲೆ ಮನಸ್ಸನ್ನು ನಾವು ತುಂಬ ಶಾಂತವಾಗಿಸ್ಕೊಳ್ಬೇಕು. ಮತ್ತು ಜಪದ ಮೇಲೆ ನಾವು ಏಕಾಗ್ರತೆಯನ್ನು ತಂದುಕೊಳ್ಳಬೇಕು. ಆಮೇಲೆ ಹಾಗಿದ್ದಾಗ ಜಪ ಮಾಡಿ, ಈ ರೀತಿ ಜಪ ಮಾಡಿದಾಗ ನಿಧಾನವಾಗಿ ನಮ್ಮ ಮಂತ್ರ ನಮ್ಮನ್ನು ಅದನ್ನು ಅಪ್ಲಿಫ್ಟ್ ಮಾಡ್ತಾರೆ, ನಮ್ಮನ್ನು ಶುದ್ಧೀಕರಿಸ್ಕೊಳ್ತಾ ಹೋಗುತ್ತೆ.
ಮತ್ತು ಜಪ ಮಾಡುವಾಗ ನಮಗೆ ನದಿ ತರಹ ಎಲ್ಲ ಒಂದು ನಮೂನೆಯಾದ ಮನಸ್ಸಿಗೆ ಯೋಚನೆಗಳು ಬರುತ್ತೆ. ಅದನ್ನು ನಾವು ಸ್ಟಾಪ್ ಮಾಡಬೇಕಂತೆ. ಸೊ ಆಮೇಲೆ ತಪಸ್ಯ ಮಾಡೋದು. ನಾವು ತುಂಬ ಯಾವಾಗಲೂ ಸತತವಾಗಿ ಪ್ರಯತ್ನ ಮಾಡಿ ನಮ್ಮ ಮನಸ್ಸನ್ನು ನಮ್ಮ ಒಂದು ಸಾಧನಕ್ಕೆ ಅದನ್ನು ಹೆಚ್ಚು ಹೆಚ್ಚು ಹಾಕಬೇಕಂತೆ. ಸೊ ಹಾಗಾಗಿ ಇದು ತಪಸ್ಯ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈಶ್ವರ ಪ್ರಣಿಧಾನ ಅಂದರೆ ಸರೆಂಡರ್ ಟು ಗಾಡ್, ದೇವರಲ್ಲಿ ಶರಣಾಗತಿ. ಸೊ ಇದು ತುಂಬ ಮುಖ್ಯ, ದೇವರಲ್ಲಿ ಶರಣಾಗತಿ. ನೋಡಿ, ಆಲ್ವೇಸ್ ಥಿಂಕ್ ಆಫ್ ಕೃಷ್ಣ, ಆಫರ್ ಎವ್ರಿಥಿಂಗ್ ಟು ಕೃಷ್ಣ. ಸೊ ಮನ್ಮನ ಅಂದರೆ ನಾವು ಯಾವಾಗಲೂ ಕೃಷ್ಣನನ್ನು ಚಿಂತೆ ಮಾಡುವುದು. ಸೊ ಆಫರ್ ಎವ್ರಿಥಿಂಗ್ ಟು ಕೃಷ್ಣ. ಸೊ ಭಗವದ್ಗೀತೆ ಶ್ಲೋಕ ಇದೆ ನಡೆಯೋದು, ಆಫರ್ ಎವ್ರಿಥಿಂಗ್ ಟು ಕೃಷ್ಣ, ಯು ಹ್ಯಾವ್ ಟು ಹಿಮ್ ವಾಟ್ ಎವರ್ ವಿ ಹ್ಯಾವ್ ಆಫರ್ ಹಿಮ್ ಟು ಹಿಮ್. ನಾವು ಎಲ್ಲವನ್ನೂ ಕೂಡ ಭಗವಂತನೇ ಕೊಡೋದು. ಟಾಕ್ ಅಬೌಟ್ ಹಿಮ್, ಭಗವಂತನ ಬಗ್ಗೆ ಮಾತನಾಡುವುದು. ಬೇರೆಯವರ ಜೊತೆ ಮಾತನಾಡೋದು ಕೂಡ ಭಗವಂತನ ವಿಚಾರ. ಎಲ್ಲಿಯೂ ಕೂಡ ಎಲ್ಲದರಲ್ಲೂ ಕೂಡ ಕೃಷ್ಣ ಇದ್ದಾನೆ. ನೋಡಿ, ಇಲ್ಲಿ ನಮ್ಮ ಮನಸ್ಸಿನ ಚಿಂತನೆಯಲ್ಲಿ ಕೃಷ್ಣ ಇದ್ದಾನೆ. ನಾವು ಯಾರಿಗೆ ನಾವು ಭಗವಂತನಿಗೆ ಕೊಡುವುದರಲ್ಲಿ ಅಲ್ಲಿ ಕೃಷ್ಣ ಇದ್ದಾನೆ. ನಮ್ಮ ಮಾತಿನಲ್ಲಿ ಕೃಷ್ಣ ಇದ್ದಾನೆ. ಸೊ ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು, ಅವನು ಎಲ್ಲದರ ಕ್ರಿಯೇಟರ್ ಅಂದರೆ ಸೃಷ್ಟಿಕರ್ತ. ಸೊ ಅದನ್ನೇ ಭೋಕ್ತಾರಂ ಯಜತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಂ ಜ್ಞಾತ್ವಾ ಮಾಂ ಶಾಂತಿ ಬೃಚ್ಯತಿ. ಭಗವದ್ಗೀತೆ ಶ್ಲೋಕವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಸೃಷ್ಟಿಕರ್ತ, ಎಲ್ಲದರದ್ದು ಕೂಡ ಸೃಷ್ಟಿ ಮಾಡಿದವನು, ಎಲ್ಲರ ಒಡೆಯ ಅವನು, ಮತ್ತು ಅವನು ಸುಹೃದಂ, ಒಳ್ಳೆಯ ನಮ್ಮ ಗೆಳೆಯ, ಸುಹೃದ್ ಮಿತ್ರ. ಸೊ ಅದರಿಂದ ನಾವು ಪ್ರತಿನಿತ್ಯ ಕೂಡ ಅವರಿಗೆ ವಿಗ್ರಹಾರಾಧನೆ ಮಾಡೋದು, ಈ ಮಂತ್ರ ಮೆಡಿಟೇಷನ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮನೆಯಲ್ಲಿ ಒಂದು ಕೋಣೆಯನ್ನು ಭಗವಂತನಿಗಾಗಿ ಪೂಜಾ ಕೋಣೆಯನ್ನು ಇಟ್ಕೊಳ್ಬೇಕು, ಪೂಜಾ ಗೃಹ ಅದನ್ನು ಇಟ್ಕೊಳ್ಬೇಕು. ಮತ್ತು ಹ್ಯಾವ್ ದರ್ಶನ ಬಿಫೋರ್ ಲಿವಿಂಗ್ ಹೋಮ್ ಇನ್ ದ ಮಾರ್ನಿಂಗ್. ಸೊ ನಾವು ತುಂಬ ಮುಖ್ಯ, ಬೆಳಗಿನ ಒಂದು ಸಾಧನೆ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ವೈಷ್ಣವ ಸದಾಚಾರ ಹೇಳ್ತಕ್ಕಂಥದ್ದು, ಅದು ಆಭರಣ, ವೈಷ್ಣವ ಭಕ್ತರ ಆಭರಣ ಸದಾಚಾರ. ಸೊ ಎ ಡಿವೋಟಿ ಆಫ್ ಕೃಷ್ಣ ಲುಕ್ಸ್ ಬ್ಯೂಟಿಫುಲ್ ಇನ್ ದ ಐಸ್ ಆಫ್ ಬೋತ್ ಗಾಡ್ ಅಂಡ್ ದ ವರ್ಲ್ಡ್. ಯಾವಾಗ ವೈಷ್ಣವ ಸದಾಚಾರವನ್ನು ಮಾಡ್ತಾನೆ, ಆಗ ಅವನು ಭಗವಂತನ ಕಣ್ಣಲ್ಲಿ ಕೂಡ ಸುಂದರವಾಗಿ ಕಾಣ್ತಾನೆ, ಮತ್ತು ಜಗತ್ತಿನಲ್ಲಿ ಕೂಡ ಅವನು ಸುಂದರವಾಗಿ ಕಾಣ್ತಾನೆ. ಸೊ ಅದರಿಂದ ಯಾವಾಗ ನಾವು ವೈಷ್ಣವ ಈ ಸದಾಚಾರವನ್ನು ಬೆಳೆಸ್ಕೊಳ್ತೇವೆ, ಆಗ ನಾವು ಇನ್ನೊಬ್ಬರಿಗೆ ಗೌರವ, ಅಮಾನೀನ ಮಾನದೇನ, ಗ್ರ್ಯಾಟಿಟ್ಯೂಡ್, ಮತ್ತು ನಮಗೆ ಕೃತಜ್ಞತೆ ಇದೆಲ್ಲ ಮೂಡುತ್ತೆ. ಸೊ ಅದರಿಂದ ಯಾವಾಗ ಸದಾಚಾರ ಬೆಳೆಸ್ಕೊಳ್ತಾರೆ, ಸದ್ಗುಣಗಳು ತಾನಾಗೇ ಬೆಳೆಯುತ್ತವೆ. ಸೊ ಆದರೆ ಆವಾಗ ನಾವು ಹೊರಗೆ ಕೂಡ ಒಳಗೆ ಕೂಡ ನಾವು ಪವಿತ್ರತೆಯನ್ನು ಕಾಪಾಡ್ಕೊಂಡು ಬರ್ಬೋದು. ಹೊರಗಿನ ಎನ್ವಿರಾನ್ಮೆಂಟು, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟು, ಮತ್ತು ಒಳಗಿನ ಹೃದಯದಲ್ಲಿ ಇರ್ತಕ್ಕಂಥ ಎನ್ವಿರಾನ್ಮೆಂಟು ನಮ್ಮದು. ಸೊ ಆ ಒಂದು ಹೃದಯದಲ್ಲಿ ಕೂಡ ಪರಿವರ್ತನೆ ಆಗುತ್ತದೆ. ಸೊ ಆದ್ದರಿಂದ ಅದರಿಂದ ಈ ಎಲ್ಲ ವೈಷ್ಣವ ಸದಾಚಾರದ ನಿಯಮಗಳನ್ನು ನಾವು ಪಾಲಿಸೋದ್ರಿಂದ ನಮಗೆ ಎರಡು ಮುಖ್ಯವಾದ ರೂಲ್ಸ್, ವೈಷ್ಣವ ಜೀವನದಲ್ಲಿ ಎರಡು ಮುಖ್ಯವಾದ ರೂಲ್ಸ್. ಆಲ್ವೇಸ್ ರಿಮೆಂಬರ್ ಕೃಷ್ಣ ಅಂಡ್ ನೆವರ್ ಫರ್ಗೆಟ್ ಹಿಮ್. ಅಂದರೆ ಈ ರೂಲ್ಸ್ ಏನು ಅಂದರೆ, ಆಲ್ವೇಸ್ ರಿಮೆಂಬರ್ ಕೃಷ್ಣ, ಎರಡನೇದು ಟು ನೆವರ್ ಫರ್ಗೆಟ್ ಹಿಮ್. ಅಂದರೆ ಇವೆರಡರ ಅರ್ಥ ಕೂಡ ಒಂದೇ. ಯಾವಾಗಲೂ ಕೃಷ್ಣನನ್ನು ನೆನಪಿಸೋ, ಕೃಷ್ಣನನ್ನು ಮರೆಯಬೇಡ. ಇದಿಷ್ಟು ಬರಲಿಕ್ಕೆ ನಾವು ಈ ನಿಯಮಗಳನ್ನು ಆಚರಿಸಬೇಕು. ಸೊ ಹರೇ ಕೃಷ್ಣ, ಹರೇ ಕೃಷ್ಣ. ಇನ್ನು ನಾಳೆಗೆ ಒಂದು ತರಗತಿ ಉಂಟು. ಹರೇ ಕೃಷ್ಣ, ಇಷ್ಟಕ್ಕೆ ಮುಗಿಯಲಿಲ್ಲ, ತುಂಬ ಉಂಟು ಇದರಲ್ಲಿ. ಹರೇ ಕೃಷ್ಣ. ಇನ್ನೂ ಒಂದು 10 ಮಿನಿಟ್ಸ್ ಮಾಡಬೇಕು ಅಂದರೆ ಮಾಡ್ತೇನೆ, ಇಲ್ಲ ಅಂದರೆ ಇಲ್ಲಿಗೆ ಎಂಡ್ ಮಾಡ್ತೇನೆ. ಹರೇ ಕೃಷ್ಣ. ಮಾಡಿ ಮಾತಾಜಿ. ಮಾಡಲ, ಯಾಕೆಂದರೆ ಇದು ತುಂಬ ಅಂದರೆ ಬ್ರೀಫಾಗಿ ಹೇಳಿ ಅಂತ ಹೇಳಿದ್ದಾರೆ. ನೀವು ಎಲ್ಲ ಅಟೆಂಡೆನ್ಸ್ ಲಿಂಕನ್ನು ಕಳಿಸಲಾಗಿದೆ, ದಯವಿಟ್ಟು ಪ್ಲೀಸ್ ಅಟೆಂಡೆನ್ಸ್ ತುಂಬಿ. ಯಾರು ದೀಕ್ಷಾ ತರಗತಿಗಳಿಗೆ ದೀಕ್ಷೆಯ ತಗೊಳ್ಳುವರು ಅವರು ಅಟೆಂಡೆನ್ಸ್ ಹಾಕೋದು ಕಂಪಲ್ಸರಿ. ಹರೇ ಕೃಷ್ಣ. ಬೇರೆಯವರು ಅಟೆಂಡೆನ್ಸ್ ಹಾಕಬೇಕಾಗಿಲ್ಲ. ಮಾತಾಜಿ, ನಾನು ಕ್ಲಾಸ್ ಮುಗಿಸಿ ಈಗ ಬಂದೆ, ಅದು ಚಾಟಲ್ಲಿ ನನಗೆ ಸಿಕ್ಕಿಲ್ಲ ಲಿಂಕ್. ಮಾತಾಜಿ ಹಾಕ್ತಾರೆ, ರೂಪ ಮಾತಾಜಿ ಹಾಕಿ. ಹರೇ ಕೃಷ್ಣ. ಇನ್ನು 10 ಮಿನಿಟ್ಸ್ ಮಾಡಲಾ? ಹರೇ ಕೃಷ್ಣ.
ಮಾಡಿ ಮಾತಾಜಿ. ಈಗ ವೈಷ್ಣವ ಫಿಲಾಸಫಿ ಮೂಲಭೂತ ಎಲ್ಲ ಅರ್ಥ ಆಯ್ತಾ? ಹರೇ ಕೃಷ್ಣ. ಅರ್ಥ ಆಯ್ತು ಮಾತಾಜಿ. ಅದು 10ನ್ನ ಹಾಗೆ ಜ್ಞಾಪಕ ಇಟ್ಕೊಳ್ಲಿಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್ ಮಾತಾಜಿ. 10 ನಿಯಮ 10. ಹಾ, ಅದು ಯಮ ನಿಯಮ. ಅದು ಇದ್ರೆ ಸದಾಚಾರದಲ್ಲಿ ತುಂಬಾ ಮುಖ್ಯವಾದದ್ದು ಅದು. ಈಗ ದೇವಸ್ಥಾನದಲ್ಲಿ ಯಾವ ತರ ಸದಾಚಾರ ಅಂತ ನೋಡೋಣ. ದೇವಸ್ಥಾನದಲ್ಲಿ ನಾವು ಹೇಗೆ ನಾವು ನಮಸ್ಕಾರಗಳನ್ನು ಮಾಡ್ತಕ್ಕಂಥದ್ದು. ನಾವು ದೇವಸ್ಥಾನಕ್ಕೆ ನಾವು ದೇವಸ್ಥಾನವನ್ನು ಪ್ರವೇಶಿಸುವಾಗ ನಿಧಾನವಾಗಿ ನಾವು ಒಂದು ದೇವಸ್ಥಾನದ ಗಂಟೆ ಅದನ್ನ ತುಂಬಾ ಜೆಂಟಲ್ ಆಗಿ ಬಾರಿಸ್ಬೇಕು. ಯಾಕೆಂದ್ರೆ ಒಳಗಡೆ ಇರುವವರಿಗೆ ಅದು ಹೆಚ್ಚು ಡಿಸ್ಟರ್ಬ್ ಆಗಬಾರ್ದು. ಯಾಕೆಂದ್ರೆ ದೇವಸ್ಥಾನದಲ್ಲಿ ಒಳಗೆ ಕ್ಲಾಸ್ ನಡೀತಾ ಇರಬಹುದು ಅಥವಾ ಬೇರೆ ಯಾವುದೇ ರೀತಿಯ ಒಂದು ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇರಬಹುದು. ಆದ್ದರಿಂದ ನಾವು ತುಂಬಾ ಸಾಫ್ಟ್ ಆಗಿ ಬೆಲ್ ಬಾರಿಸ್ಬೇಕು. ಆಮೇಲೆ ದೇವಸ್ಥಾನ ನಾವು ಪ್ರವೇಶಿಸಿದಾಗ ಮೊಟ್ಟ ಮೊದಲು ಶ್ರೀಲ ಪ್ರಭುಪಾದರಿಗೆ ನಾವು ನಮ್ಮ ವಂದನೆಗಳನ್ನು ಸಲ್ಲಿಸಬೇಕು. ಒಬಿಸೆನ್ಸಸ್, ನಮಸ್ಕಾರವನ್ನ ಹೇಗೆ ಮಾಡಬೇಕು ಅಂದ್ರೆ, ಶ್ರೀಲ ಪ್ರಭುಪಾದರು ನಮ್ಮ ಎಡಭಾಗದಲ್ಲಿ ಬರುವ ಹಾಗೆ ನಾವು ನಿಂತ್ಕೊಂಡು ಆ ಥರ ಎಡಭಾಗದಲ್ಲಿ ಶ್ರೀಲ ಪ್ರಭುಪಾದನ ಇಟ್ಕೊಂಡು ನಾವು ಅವರಿಗೆ ಪ್ರಣಾಮ ಮಾಡಬೇಕು. ಪ್ರಣಾಮ ಮಂತ್ರವನ್ನ ಹೇಳಬೇಕು. ಯಾರಿಗೆ ದೀಕ್ಷೆ ಆಗಿದೆ ಅವರು ಗುರು ಪ್ರಣಾಮ ಮಂತ್ರವನ್ನ ಹೇಳ್ಕೊಳ್ಬೇಕು. ಮೊದಲು ಅವರ ದೀಕ್ಷಾ ಗುರು ಪ್ರಣಾಮ ಮಂತ್ರ ಹೇಳಿ ಆನಂತರ ಶ್ರೀಲ ಪ್ರಭುಪಾದರ ಪ್ರಣಾಮ ಮಂತ್ರ ಹೇಳಬೇಕು. ಆಮೇಲೆ ನಿಧಾನವಾಗಿ ಭಗವಂತನ ದರ್ಶನಕ್ಕಾಗಿ ವಿಗ್ರಹ, ಭಗವಂತನ ಅರ್ಚಾ ವಿಗ್ರಹ ದರ್ಶನ, ಭಗವಂತನ ದರ್ಶನಕ್ಕಾಗಿ ಹೋಗ್ಬೇಕು. ಹೇಗೆ ಹೋಗ್ಬೇಕು ಅಂತಂದ್ರೆ ನಮ್ಮ ಎಡಭಾಗದಲ್ಲಿ ಹೋಗ್ತಾ ಇರಬೇಕು. ಅಂದ್ರೆ ನಮ್ಮ ಎಡಭಾಗದಲ್ಲಿ ಆ ವಿಗ್ರಹಗಳು ಬರುವ ಹಾಗೆ ಹೋಗ್ತಾ ಇರಬೇಕು. ಆಮೇಲೆ ನಾವು ದರ್ಶನ ಮಾಡುವಾಗ ಮೊದಲು ಗುರು ಪರಂಪರಾ ದರ್ಶನ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಅದು ಡಿಟೀಸ್ ಇದ್ದಾಗ ಅಲ್ಲಿ ಡಿಟೀಸ್ ಕೆಳಗಡೆ ಗುರು ಪರಂಪರಾದ ಚಿತ್ರಗಳಿರುತ್ತವೆ. ಸೊ ಅದನ್ನ ಮೊದಲು ದರ್ಶನ ಮಾಡ್ಕೊಳ್ಬೇಕು. ಯಾವಾಗಲೂ ನಾವು ಒಂದು ವಿಗ್ರಹಗಳನ್ನ ನಮ್ಮ ಎಡಭಾಗದಲ್ಲಿ ಇರುವ ಹಾಗೆ ನಾವು ಹೋಗ್ತಾ ಹೋಗ್ಬೇಕು. ಆಮೇಲೆ ಪ್ರತಿಯೊಬ್ಬ ಒಂದು ವಿಗ್ರಹ ಆದ್ಮೇಲೆ ಮತ್ತೊಂದು ವಿಗ್ರಹವನ್ನ ನಾವು ನೋಡ್ತಾ ಹೋಗ್ಬೇಕು. ಹಾಗೆ ಅದರಲ್ಲಿಯೂ ಕೂಡ ನಾವು ಒಂದು ಭಗವಂತನ ಒಂದು ಅಲ್ತಾರ್ ಮಂದಿರದಲ್ಲಿ ಮೊಟ್ಟ ಮೊದಲು ಗೌರನಿತಾಯಿ ಅವರಿಗೆ, ಅಂದ್ರೆ ಗುರು ಪರಂಪರೆ ಆದ ಮೇಲೆ ಗೌರನಿತಾಯಿ, ಅದಾದ ಮೇಲೆ ಕೃಷ್ಣ ಬಲರಾಮ ಅಥವಾ ಕೃಷ್ಣ ಬಲರಾಮ, ಆಮೇಲೆ ಶ್ರೀ ರಾಧಾ ಗೋವಿಂದ. ಈ ರೀತಿಯಾಗಿರ್ಬೇಕು ನಮ್ಮ ದರ್ಶನ, ಭಗವಂತನ ದರ್ಶನ ಮಾಡ್ತಕ್ಕಂಥದ್ದು. ಆಮೇಲೆ ಗಂಡಸರು ಅಷ್ಟಾಂಗ ಪ್ರಣಾಮ, ಮತ್ತೆ ಹೆಂಗಸರು ಪಂಚಾಂಗ ಪ್ರಮಾಣ. ಇಲ್ಲಿ ಅಷ್ಟಾಂಗ ಪ್ರಮಾಣ ನಿಮ್ಗೆಲ್ಲ ಕಣ್ಣಿಗೆ ಕಾಣ್ತಾ ಇದೆ, ಇದು ಸರಿಯಾದದ್ದು, ಇದು ಸರಿಯಲ್ಲ. ಹಾಗಾಗಿ ಇಲ್ಲಿ ಅಷ್ಟ ಅಂಗಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಅಂದ್ರೆ 2 ಪಾದಗಳು, ಆಮೇಲೆ ಇದು ಮಂಡಿ ಹೇಳ್ತಾರಲ್ವಾ ಇದಕ್ಕೆ, ನೀ ಜಾಯಿಂಟಿಗೆ ಮಂಡಿ. ಇಲ್ಲಿ ನೋಡಿ, ಇದು 2 ಪಾದಗಳು, ಈ 2 ಮಂಡಿಗಳು, ಆಮೇಲೆ ಎದೆ, ಆಮೇಲೆ ಕೈಗಳು ಮತ್ತು ತಲೆ, ಇವೆಲ್ಲವೂ ಕೂಡ ನೆಲಕ್ಕೆ ತಾಗಿಸಬೇಕು. ಆಮೇಲೆ ಕಣ್ಣು, ಮನಸ್ಸು ಮತ್ತು ಮಾತು, ಇದು ಕೂಡ ಭಗವಂತನ ಮೇಲೆ ಇರಬೇಕು. ಕಣ್ಣಿದೆಯಲ್ಲ ಅದು ಕೆಳಗೆ ನೋಡ್ತಾ ಇರುತ್ತೆ, ಐಸ್ ಡೌನ್ ಕಾಸ್ಟ್. ಕಣ್ಣು ಅರ್ಧ ಓಪನ್ ಆಗಿರಬೇಕು, ಕಣ್ಣು ಪೂರ್ತಿ ಮುಚ್ಚಿರಬಾರದು. ಕಣ್ಣು ಅರ್ಧ ತೆರೆದಿರಬೇಕು. ಮತ್ತೆ ಬಾಯಲ್ಲಿ ನಾವು ವರ್ಡ್ಸ್ ಅಂದ್ರೆ ಬಾಯಲ್ಲಿ ನಾವು ಪ್ರಾರ್ಥನೆಗಳನ್ನ ಮಾಡ್ತಾ ಇರಬೇಕು. ಈ ಭಗವಂತನಿಗೆ ಅಷ್ಟಾಂಗ ಮಾಡುವಾಗ, ಅಷ್ಟಾಂಗ ನಮಸ್ಕಾರದಲ್ಲಿ, ಅಥವಾ ಇದು ಪಂಚಾಂಗ ನಮಸ್ಕಾರ ಸ್ತ್ರೀಯರಿಗೆ. ಮತ್ತೆ ನಾವು ಯಾವಾಗಲೂ ನಾವು ಏನ್ ತಿಳ್ಕೊಬೇಕು ಅಂದ್ರೆ, ನಮ್ಮ ತಲೆ ಭಗವಂತನ ಪಾದದ ಕೆಳಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಆ ಒಂದು ಧ್ಯಾನ, ನಮ್ಮ ತಲೆ ಭಗವಂತನ ಪಾದದ ಕೆಳಗಿದೆ ಅಂತ ಅದು ಧ್ಯಾನ. ಅದರಿಂದ ಇದರಲ್ಲಿ ಸಾಷ್ಟಾಂಗ ಪ್ರಣಾಮದಲ್ಲಿ ದೇಹ, ಮನಸ್ಸು ಮತ್ತು ಮಾತು
ಇವಿಷ್ಟು ಕೂಡ ಇರುತ್ತೆ. ಕಾಯ ವಾಚ ಮನಸ ಅಂದ್ರೆ ಇದು ಗೊತ್ತಿತ್ತ ನಮಗೆ? ಹರೇ ಕೃಷ್ಣ. ಸಾಷ್ಟಾಂಗ ಅಂದ್ರೆ ಏನ್ ಮಾಡ್ತಿದ್ವಿ ನಾವು? ಇಲ್ಲ, ಗೊತ್ತಿರ್ಲಿಲ್ಲ. ಹಾ, ಸಾಷ್ಟಾಂಗ ಅಂದ್ರೆ ಬರೇ ಈಗ ಈ ತರ ಮಾಡೋದು ಅಂತ ತಿಳ್ಕೊಂಡಿದ್ವಿ ಅಲ್ವಾ? ಅಲ್ವಾ? ಸೊ ಇದು ದೇಹ, ಇದು ಕಾಯ. ಆಮೇಲೆ ವಾಚ ಅಂದ್ರೆ ಭಗವಂತನ ಆ ಒಂದು ಪ್ರಾರ್ಥನೆ ಬರಬೇಕು. ಮನಸ್ಸ ಅಂದ್ರೆ ಮನಸ್ಸಿನಲ್ಲಿ ಧ್ಯಾನ. ಏನು? ನನ್ನ ತಲೆ ಭಗವಂತನ ಪಾದದ ಕೆಳಗಿದೆ, ಅದು ಧ್ಯಾನ. ಇದು ಪುರುಷರ ಒಂದು ಇದು ಅಷ್ಟಾಂಗ ಪ್ರಣಾಮ. ಪಂಚಾಂಗ ಪ್ರಮಾಣ ಸ್ತ್ರೀಯರಿಗಾಗಿ ಈ ರೀತಿ. ಪಂಚಾಂಗ ಪ್ರಣಾಮದಲ್ಲಿ ಸ್ತ್ರೀಯರಿಗಾಗಿ ಇದು ನೋಡಿ. ಪಂಚಾಂಗ ಅಂದ್ರೆ ಯಾವುದು? ಇದು 2 ಮಂಡಿಗಳು, 2 ಆರ್ಮ್ಸ್ ಅಂದ್ರೆ ಕೈಗಳು, ಮತ್ತೆ ತಲೆ. ಅದಾದ ಮೇಲೆ ಇಂಟೆಲೆಕ್ಟ್ ಅಂಡ್ ವರ್ಡ್ಸ್ ಅಂದ್ರೆ ನಾವು ಕೂಡ ಪ್ರಾರ್ಥನೆ ಮಾಡಬೇಕು. ಇಂಟೆಲೆಕ್ಟ್ ಬುದ್ಧಿ. ಸೊ ಇಲ್ಲಿ ಸ್ತ್ರೀಯರಲ್ಲಿ ಎದೆಯ ಭಾಗ ಅದು ನೆಲವನ್ನು ಇದು ಆಗುವುದಿಲ್ಲ, ನೆಲವನ್ನು ಸ್ಪರ್ಶಿಸುವುದಿಲ್ಲ. ದೇವರಿಗೆ ನಮಸ್ಕಾರ ಮಾಡುವಾಗ ನಾವು ಮೊಟ್ಟ ಮೊದಲು ನಮ್ಮ ಗುರುವಿನ ಪ್ರಣಾಮ ಮಂತ್ರ ದೀಕ್ಷೆ ತೆಗೆದುಕೊಂಡಾಗ ಆದ ಮೇಲೆ ಅದು ದೀಕ್ಷಾ ಗುರುವಿನ ಪ್ರಣಾಮ ಮಂತ್ರ. ಅದಾದ ಮೇಲೆ ಶೀಲ ಪ್ರಭುಪಾದರ ಪ್ರಣಾಮ ಮಂತ್ರ. ಆಮೇಲೆ ಪ್ರಣಾಮ ಮಂತ್ರ ಫಾರ್ ದ ಡಿಟೀಸ್ ಆನ್ ದ ಅಲ್ತಾರ್. ಅಂದ್ರೆ ಆ ಪೂಜಾ ಮಂದಿರದಲ್ಲಿ ಇರ್ತಕ್ಕಂತಹ ವಿಗ್ರಹ, ಅದು ದೇವತಾ ವಿಗ್ರಹ, ದೇವರ ವಿಗ್ರಹ, ಅರ್ಚಾ ವಿಗ್ರಹ, ಅವರ ಪ್ರಣಾಮ ಮಂತ್ರ ಹೀಗೆ ಬರಬೇಕು ಅದು. ಹರೇ ಕೃಷ್ಣ. ಇದು ಶೀಲ ಪ್ರಭುಪಾದ ಪ್ರಣತಿಯನ್ನು ಕೂಡ ನಾವು ನೋಡಿದ್ದೇವೆ, ಇದನ್ನು ಮತ್ತೆ ಹೇಳುವುದಿಲ್ಲ ಅದು. ಆಮೇಲೆ ಇಲ್ಲಿ ಆ ವಿಗ್ರಹದ ಮೇಲೆ ನಮ್ಮ ಧ್ಯಾನ. ನಾವು ಈಗ ಎಲ್ಲ ವಿಗ್ರಹಗಳಿಗೆಲ್ಲ ಈಗ ನಾವು ನಮಸ್ಕಾರ ಮಾಡಿದ ಮೇಲೆ, ಸಲ್ಲಿಸಿದ ಮೇಲೆ ದರ್ಶನ ತೆಗೆದುಕೊಳ್ಳಬೇಕು. ದರ್ಶನ ತೆಗೆದುಕೊಳ್ಳೋದು ತುಂಬಾ ಭಕ್ತಿ ಭಾವದಿಂದ ಇರಬೇಕು. ಮತ್ತೆ ಬೆಗ್ ಫಾರ್ ದೇರ್ ಮರ್ಸಿ. ನಾವು ಏನನ್ನು ಕೇಳಬೇಕು ಅಂತ ಯಾವಾಗಲೂ ಹೇಳ್ತೇವಲ್ವಾ, ದೇವಸ್ಥಾನದಲ್ಲಿ ಏನನ್ನು ಕೇಳಬೇಕು ಅಂತ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಏನನ್ನು ಕೇಳಬೇಕು ದೇವಸ್ಥಾನದಲ್ಲಿ? ನಿಮ್ಮ ಅಭಿಪ್ರಾಯ ಹೇಳಿ. ಭಗವಂತನ ಕರುಣೆ ಮಾತಾಜಿ. ಅಂದ್ರೆ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಮಾಡಿ. ಭಕ್ತಿ ಸೇವೆ ಹಾಗಾಗಿ ನಾವು ನಮಸ್ಕಾರ ಮಾಡಿದ ಮೇಲೆ ದರ್ಶನ ತಗೊಳ್ಳೋದು. ದರ್ಶನ ತಗೊಂಡ್ಮೇಲೆ ಅಂದ್ರೆ ನಾವು ಭಕ್ತಿಯಿಂದ, ತುಂಬಾ ಭಕ್ತಿ ಭಾವದಿಂದ ಅವರ ಹತ್ರ ಕೇಳುವುದೇನು? ನಿಮ್ಮ ಅನುಗ್ರಹಕ್ಕಾಗಿ, ಭಗವಂತನ ಅನುಗ್ರಹಕ್ಕಾಗಿ, ಭಗವಂತನ ಕರುಣೆಗಾಗಿ ನಾವು ಪ್ರಾರ್ಥಿಸಬೇಕು. ಆದರೆ ಒಮ್ಮೆಗೆ ಕೂಡ ನಾವು ಒಂದು ಭಗವಂತನ ಮುಖದರ್ಶನ ಮಾಡಬಾರ್ದು. ಇದು ಯಾವ ತರ ಭಗವಂತನ ದರ್ಶನ ಮಾಡಬೇಕು ಅಂದ್ರೆ ಅದನ್ನ ಭಾಗವತಂ 2.2.13 ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಹೇಗೆ ಅಂತಂದ್ರೆ, ನಾವು ಭಗವಂತನನ್ನ ಮೊದಲು ಪಾದ ಕಮಲಗಳ ದರ್ಶನ ಮಾಡ್ಕೊಳ್ಬೇಕು. ಆಮೇಲೆ ನಿಧಾನವಾಗಿ ನಾವು ಅಂದರೆ ಪಾದದಿಂದ ಅವನ ಕಾಲುಗಳು, ತೊಡೆಗಳು, ಆಮೇಲೆ ಭಗವಂತನ ಒಂದು ಸೊಂಟ, ಕಟಿ ಪ್ರದೇಶ, ಆಮೇಲೆ ಹೊಕ್ಕಳು ಪ್ರದೇಶ, ಆಮೇಲೆ ಎದೆ, ಆಮೇಲೆ ಅದು ಗಂಟಲು, ಆಮೇಲೆ ಭಗವಂತನ ಒಂದು ಭುಜಗಳು, ಆಮೇಲೆ ನಿಧಾನವಾಗಿ ನಾವು ಭಗವಂತನ ನಗುತ್ತಿರುವ ಮುಖ, ಮಂದಹಾಸ ಭರಿತವಾದ ಮುಖ, ಅದನ್ನ ನೋಡಿ ದರ್ಶನ. ಅದು ಕೊನೆಯಲ್ಲಿ ಬರುತ್ತೆ. ನಾವು ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡ್ತೇವೆ? ಮೊದಲೇ ಮುಖವ ದರ್ಶನ ಮಾಡ್ತೇವೆ ಅಲ್ವಾ? ಹೌದು ಮಾತಾಜಿ. ಭಗವಂತನ ದರ್ಶನ. ಹಾ, ಈಗಂದ್ರೆ ನಮ್ಗೆ ಇಲ್ಲಿ ಎಲ್ಲದಕ್ಕೂ ಕೂಡ ತುಂಬಾ ಡೀಟೇಲ್ ಆಗಿದೆ. ಸೊ ಅದರಿಂದ ನಮ್ಮ ಒಂದು ಧ್ಯಾನ ಇಲ್ಲಿ ಹೇಳಿದ್ದಾರೆ. ಭಗವಂತನ ಪಾದ, ಆಮೇಲೆ ಭಗವಂತನ ಕಾಲು, ಭಗವಂತನ ತೊಡೆ, ಆಮೇಲೆ ಮತ್ತೆ ಮೇಲೆ ಬರುವುದು.
So the more the mind becomes fixed upon the different parts of the limbs, one after another, the more the intelligence becomes purified. ಅಂದ್ರೆ ನಾವು ಭಗವಂತನ ವಿಗ್ರಹದ ಮೇಲೆ ಹೆಚ್ಚು ಹೆಚ್ಚು ನಾವು ಧ್ಯಾನ ಮಾಡಿದಾಗ ಹೆಚ್ಚು ಹೆಚ್ಚು ನಮ್ಮ ಬುದ್ಧಿ ಅದು ಶುದ್ಧವಾಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈ ರೀತಿ ನಾವು ಭಗವಂತನ ದರ್ಶನ ಮಾಡಿದರೆ ನಮ್ಮ ಈ ಒಂದು ಭೌತಿಕವಾದ ಒಂದು ಇಂದ್ರಿಯ ಭೋಗದ ವಿಚಾರಗಳಿಂದ ನಮಗೆ ಅದರಿಂದ ನಮಗೆ ಡಿಟ್ಯಾಚ್ಮೆಂಟ್ ಅಂದ್ರೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗತ್ತೆ. ಆಮೇಲೆ ನಮ್ಮ ಒಂದು ಮೂಡ್ ಹೇಗಿರಬೇಕು ಭಗವಂತನ ದರ್ಶನ ಮಾಡಬೇಕಾದ್ರೆ, ನಾನು ನಿನ್ನ ನಿರಂತರ ಸೇವಕ ಭಗವಂತ, ನಾನು ನಿನ್ನ ನಿರಂತರ ಸೇವಕ, ನಾನು ನಿನಗೆ ಹೇಗೆ ಸೇವೆ ಮಾಡಲಿ ದಯವಿಟ್ಟು ತಿಳಿಸು, ಇದು ನಮ್ಮ ಭಾವನೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ದರ್ಶನವಾದ ಮೇಲೆ ಸೈಡಿನ ಒಂದು ಬದಿಗೆ ನಿಂತ್ಕೊಂಡು ಬೇರೆಯವರಿಗೆ ನಾವು ದರ್ಶನ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಹರೇ ಕೃಷ್ಣ. ಆಮೇಲೆ ನಾಳೆ ಮುಂದುವರಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆಗಳಿದ್ರೆ ಹರೇ ಕೇಳಬಹುದು. ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿದೆ. ಹರೇ ಧನ್ಯವಾದ. ಹರೇ ಕೃಷ್ಣ. ನಂಗೆ ಇದು ಹೇಗೆ ಬಂದ್ ಮಾಡೋದು ಗೊತ್ತಾಗ್ತಾ ಇಲ್ಲ ಮಾತಾಜಿ. ಲೈವ್ ಸ್ಟ್ರೀಮ್